ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ हरे ಅಜ್ಞಾನತಿ कृष्ण प्रभु जी। ಹರೇ ಕೃಷ್ಣ ಪತ್ರಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ श्री राधा कृष्ण पादान सहगण ललिता श्री विशाखान्वितांश्च। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिन्ति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे 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 राम 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 हरे 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 कृष्ण। ಹೋದ್ವಾರ ಯಾವ ಶ್ಲೋಕ ಮಾಡಿದ್ವಿ ಗುರುಜಿ? ಆರನೇ ಮಂತ್ರ ಮಾಡಿದ್ರೆ ಅದ್ರದ್ದು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಗುರುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ ಗುರುಜಿ, ಕಾಣಿಸ್ತಾ ಇದೆ ಗುರುಜಿ. ಸೊ 6ನೇ ಮಂತ್ರ ನಾವು ಹಿಂದಿನ ವಾರದಲ್ಲಿ ನೋಡಿದ್ವಿ. ಯಸ್ತು ಸರ್ವಾಣಿ ಭೂತಾನ್ಯಾತ್ ಮನ್ಯಮಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಅಂದ್ರೆ ಪರಮಾತ್ಮನಿಗೆ ಎಲ್ಲವನ್ನು ಹೊಂದಿಸಿ ನೋಡುವುದು, ಅಂದ್ರೆ ಎಲ್ಲವನ್ನು ಪರಮಾತ್ಮನ ಸಂಬಂಧದಲ್ಲಿ ನೋಡುವವನು. ಎಲ್ಲಾ ಜೀವಿಗಳು ಅವಾಗ ಏನಾಗುತ್ತೆ, ಅವನು ಎಲ್ಲಾ ಜೀವಿಗಳನ್ನು ತನ್ನ ಭಾಗಗಳಾಗಿ ನೋಡ್ತಾನೆ. ಯಾಕಂದ್ರೆ ಎಲ್ಲರೂ ಕೂಡ ಪರಮಾತ್ಮನಿಂದಲೇ ಬಂದಿರೋರು ಅಂತ ಅವನಿಗೆ ಗೊತ್ತಿರುತ್ತೆ. ಮತ್ತು ಎಲ್ಲದರೊಳಗಿನ ಪರಮಾತ್ಮನ ನೋಡುವ ಪ್ರತಿಯೊಂದು ವಸ್ತುವಿನಲ್ಲೂ ಅವನಿಗೆ ಪರಮಾತ್ಮ ಎಲ್ಲಿ ನೋಡಿದ್ರು ಅವನು ಪರಮಾತ್ಮನೇ ಕಾಣಿಸ್ತಾನೆ. ಯಾಕಂದ್ರೆ ಪರಮಾತ್ಮನ ಅವನು ವಿಶ್ವರೂಪದ ಅರಿವು ಅವನಿಗಿದೆ, ಅವನಿಗೆ ಗೊತ್ತಿದೆ ಪರಮಾತ್ಮನೇ ಎಲ್ಲವೂ ಕೂಡ ಪರಮಾತ್ಮನಲ್ಲೇ ಇದೆ. ನಾವು ಕೂಡ ಎಲ್ಲವೂ ಪರಮಾತ್ಮನಲ್ಲೇ ಇದೆ. ಸಂಪೂರ್ಣ ಸೃಷ್ಟಿ ಪರಮಾತ್ಮನ ದೇಹದ ಒಂದಲ್ಲ ಒಂದು ಅಂಗ ಅಂದ್ಬಿಟ್ಟು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಅವನು ಈ ಎಲ್ಲವೂ ಪರಮಾತ್ಮ ಆಗಿರೋದ್ರಿಂದ ದ್ವೇಷ ಮಾಡುವ ಸಮಸ್ಯೆ ಏನೇ ಇರುವುದಿಲ್ಲ. ಅಂದ್ರೆ ಒಂದು ದ್ವೇಷ ಮಾಡುವ ಒಂದು ಇದೇ ಬರೋದಿಲ್ಲ, ಅಲ್ಲಿ ಪಾಯಿಂಟೇ ಇಲ್ಲ ಅಲ್ಲಿ. ಯಾಕಂದ್ರೆ ಅವನು ಗೊತ್ತಿದೆ ಎಲ್ಲರಿಗೂ, ಯಾವ ವ್ಯಕ್ತಿ ಆತರ ನೋಡ್ತಾನೆ ಪರಮಾತ್ಮನಲ್ಲೇ ಎಲ್ಲವೂ ಇದೆ. ಪ್ರತಿಯೊಂದು ಜೀವಿ ಅಥವಾ ಜೀವ ಇಲ್ಲದ ವಸ್ತುವಿದೆ, ಭೌತ ಅಥವಾ ಇದಿದೆ ಅಭೌತಿಕ ವಸ್ತುಗಳು, ಎಲ್ಲವೂ ಕೂಡ ಭಗವಂತನಲ್ಲೇ ಬಂದಿರೋದು. ಎಲ್ಲವೂ ಕೂಡ ಭಗವಂತನ ದೇಹದ ಒಂದಲ್ಲ ಒಂದು ಅಂಗ. ಆದ್ರಿಂದ ಎಲ್ಲ ಜೀವಿಗಳು ಕೂಡ ನನ್ನ ಜೊತೆಯಲ್ಲಿರುವ ನನ್ನ ಮುಂದಿರೋ ವ್ಯಕ್ತಿ ಕೂಡ ನನ್ನ ರೀತಿಯೇ ಅವನು ಕೂಡ ಪರಮಾತ್ಮನ ಒಂದು ಅಂಗ. ಸೊ ಅದರಿಂದ ದ್ವೇಷಿಸುವ ಒಂದು ಚಾನ್ಸೇ ಇಲ್ಲ ಇಲ್ಲಿ. ಸೊ ಇದೇ ರೀತಿ ಮುಂದುವರಿಸಿಕೊಂಡು ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ 6ನೇ ಶ್ಲೋಕದ ಒಂದು ವ್ಯಾಖ್ಯಾನದಲ್ಲಿ ತುಂಬಾ ಉತ್ತಮವಾಗಿ ಕೊಟ್ಟಿದ್ದಾರೆ. ಇದು ಈ ಶ್ಲೋಕದ ಒಂದು ಸಮದರ್ಶಿತ್ವ ಅಂತ ಹೇಳಬಹುದು. ಅಂದ್ರೆ ಬಾಹ್ಯ ವ್ಯತ್ಯಾಸಗಳ ನಡುವೆ ಏಕತೆಯನ್ನು ನೋಡುವುದು. ಒಂದು ವ್ಯಕ್ತಿ ನಾವು ಮುಂದ್ಗಡೆ ಕಂಡ್ರೆ ಅಥವಾ ಪ್ರತಿಯೊಂದು ವಸ್ತು ನಮ್ಮ ಮುಂದ್ಗಡೆ ಕಂಡ್ರೆ ಅದರಲ್ಲಿ ಸ್ವಲ್ಪನಾದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ. ಅದ್ರಲ್ಲಿ ವ್ಯತ್ಯಾಸ ಏನಿದೆ, ಬಾಹ್ಯದಲ್ಲಿ ವ್ಯತ್ಯಾಸ ಇರ್ತದೆ. ಹೊರಗಡೆ ನೋಡ್ಲಿಕ್ಕೆ ಒಂದು ವ್ಯತ್ಯಾಸ ನಮ್ಗೆ ಕಾಣಿಸುತ್ತೆ ಆದರೆ ಇಂಟರ್ನಲ್ಲಿ ಅಂದ್ರೆ ಒಳಗಡೆ ಪ್ರತಿಯೊಂದು ಭಗವಂತನ ಎಕ್ಸ್ಪ್ಯಾನ್ಷನ್ ಅಥವಾ ಆತ್ಮ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಇದು ಜ್ಞಾನದ ಅತ್ಯುನ್ನತ ಮಟ್ಟ. ಸೊ ಇದು ಒಂದು ಅಖಂಡವಾದ ದೃಷ್ಟಿ. ಎಲ್ಲಾ ಜೀವಿಗಳನ್ನು ಕೂಡ ಪರಮಾತ್ಮನಲ್ಲಿ ನೋಡುವುದು. ಅಂದ್ರೆ ಎಲ್ಲ ಜೀವಿಗಳು ಕೂಡ ಪರಮಾತ್ಮನ ಒಂದು ಅಂಗ ಅಲ್ವಾ, ಒಂದಲ್ಲ ಒಂದು ಅಂಗ ಅಲ್ವಾ. ಆದ್ರಿಂದ ಎಲ್ಲ ಜೀವಿಗಳನ್ನು ಇಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಇಂತಹ ಜ್ಞಾನಿ ಏನ್ ಮಾಡ್ತಾನೆ, ಎಲ್ಲ ಜೀವಿಗಳನ್ನು ಪರಮಾತ್ಮನ ದೇಹದಲ್ಲಿಯೇ ನೋಡ್ತಾನೆ. ಮತ್ತು ಆದ್ರಿಂದ ಇದು ಎಲ್ಲವೂ ಕೂಡ ವೈಯಕ್ತಿಕ ಆತ್ಮ ಅಥವಾ ಇದು ಕೂಡ ಪರಮಾತ್ಮ, ಎಲ್ಲವೂ ಭಗವಂತನ ವಿಸ್ತರಣೆ. ಆದ್ರಿಂದ ಜೀವಾತ್ಮಗಳು ಪರಮಾತ್ಮನ ಅಂಶಗಳಾಗಿರುವುದರಿಂದ ಅವು ಪರಮಾತ್ಮನ ನಿಯಂತ್ರಣದಲ್ಲಿವೆ ಮತ್ತು
ಆತನಲ್ಲಿ ನೆಲೆಗೊಂಡಿವೆ. ಎಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ನೆಲೆಗೊಂಡಿದೆ. ಸೊ ಪರಮಾತ್ಮನ ಇನ್ನೊಂದು ಪಾಯಿಂಟ್ ಏನಿದೆ ಇಲ್ಲ ಅಂದ್ರೆ, ಈ ಅಖಂಡ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಎಲ್ಲ ಜೀವಿಗಳನ್ನು ನೋಡುವುದು. ಪರಮಾತ್ಮನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ನೆಲೆಸಿದ್ದಾನೆ, ಅಂತರ್ಯಾಮಿ. ಇದು ನಾವು ಈಗಾಗಲೇ ಸುಮಾರು ಬಾರಿ ಓದಿದ್ದೇವೆ ಇದನ್ನು. ಭಗವದ್ಗೀತೆಯಲ್ಲೂ ಭಗವಂತ ಹೇಳಿದ್ದಾನೆ, ಭಾಗವತವನ್ನು ನಾವು ಸುಮಾರು ಸಲ ಇದು ಕೇಳಿದ್ದೇವೆ. ಮತ್ತು ಇದೆಲ್ಲ ಪ್ರಹ್ಲಾದರ ಪ್ರಾರ್ಥನೆಗಳು ಅವು ಇವು ಎಲ್ಲದರಲ್ಲೂ ಇದನ್ನೇ ಹೇಳಿದ್ದಾರೆ. ಸೊ ಜ್ಞಾನಿ ಆದ ವ್ಯಕ್ತಿ ಏನ್ ಹೇಳ್ತಾರೆ, ಒಂದು ನಾಯಿ ಇರ್ಬೋದು, ಒಂದು ಭಗವಂತ ದೇವತೆ ಇರ್ಬೋದು, ಅಥವಾ ಒಂದು ಮನುಷ್ಯ ಇರ್ಬೋದು, ಅಥವಾ ಒಂದು ಆನೆ ಇರ್ಬೋದು, ಅಥವಾ ನಾಯಿ ತಿನ್ನುವ ನಾಯಿ ಮಾಂಸ ತಿನ್ನುವ ವ್ಯಕ್ತಿನೂ ಇರ್ಬೋದು. ಎಲ್ಲರ ನಡುವೆ ಬಾಹ್ಯ ವ್ಯತ್ಯಾಸಗಳನ್ನು ಅವನು ನೋಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಅವರೆಲ್ಲರಲ್ಲಿರುವ ಪರಮಾತ್ಮನ ಉಪಸ್ಥಿತಿಯನ್ನು ಅವನು ಗುರುತಿಸ್ತಾನೆ. ಸೊ ಭಗವದ್ಗೀತೆ ತತ್ವದಲ್ಲೂ ಕೂಡ 5.18ರಲ್ಲಿ ಈ ಶ್ಲೋಕದ ಬಗ್ಗೆ, ಇದರ ಬಗ್ಗೆ ಒಂದು ಶ್ಲೋಕ ಇದೆ. ಅದು ಏನು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಸ್ತಿನಿ ಶುನಿ ಚೈವ ಆಚ ಪಂಡಿತ ಸಮದರ್ಶಿನಃ. ಸೊ ಈ ರೀತಿಯಾಗಿ ವಿದ್ಯಾವಂತರಾದ ವ್ಯಕ್ತಿ ಎಂತ ಮಾಡ್ತಾನೆ, ಜ್ಞಾನ ಇರುವ ವ್ಯಕ್ತಿ ಒಂದು ವಿದ್ಯಾವಂತನಿರ್ಬಹುದು, ಒಂದು ಬ್ರಾಹ್ಮಣನಿರ್ಬಹುದು, ಹಸು, ಆನೆ, ನಾಯಿ ಮತ್ತು ನಾಯಿ ಮಾಂಸವನ್ನು ತಿನ್ನುವರು. ಇವರು ಇಂತಹ ವ್ಯಕ್ತಿಗಳಲ್ಲಿ ಎಲ್ಲರಲ್ಲೂ ಕೂಡ ಪಂಡಿತರು ಏನ್ ಮಾಡ್ತಾರೆ, ಸಮಾನವಾಗಿ ನೋಡ್ತಾರೆ. ಇದರ ಫಲಿತಾಂಶ ಏನು ಅಂದ್ರೆ ದ್ವೇಷದ ನಿರ್ಮೂಲನೆ ಆಗುತ್ತೆ. ಅಂತಹ ಜ್ಞಾನಿಯಲ್ಲಿ ಎಂದಿಗೂ ದ್ವೇಷ ಇರುವುದಿಲ್ಲ. ತಥೋ ನ ವಿಜುಗುಪ್ಸತೆ. ಸೊ ಇದು ಅವನು ಯಾರಿಗೂ ಎಂದಿಗೂ ಯಾರನ್ನು ದ್ವೇಷಿಸುವುದಿಲ್ಲ. ತಥೋನ ವಿಜುಗುಪ್ಸತೆ. ಈ ಶ್ಲೋಕದಲ್ಲಿ ಕೊನೆಯ ಒಂದು ಶಬ್ದಗುಚ್ಛಗಳು. ಭಗವಂತನು ಎಲ್ಲಾ ಜೀವಿಗಳ ಮೂಲ ಮತ್ತು ಆಶ್ರಯ. ಆದ್ರಿಂದ ಅನಂತರ ದ್ವೇಷ ಮಾಡುವಕ್ಕೆ ಅವಕಾಶನೇ ಇಲ್ಲ ಇವಾಗ. ಸೊ ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ದೇಹದ ಒಂದು ಭಾಗವನ್ನು, ಕೈ ಅಥವಾ ಕಾಲು, ಅದನ್ನ ನಾವು ಅಸಹ್ಯ ಪಡೋದಿಲ್ಲ ಅಲ್ವಾ? ಸೊ ನಮ್ ಕೈಯೇ, ನಮ್ ಕಾಲು, ನಮ್ ತಲೆ, ನಮ್ ಕಣ್ಣನ್ನು ಅದನ್ನ ನೋಡಿ ನಾವು ಅಸಹ್ಯ ಪಡ್ತೀವ? ಇಲ್ಲ, ಯಾಕಂದ್ರೆ ಅದು ನಮ್ಮ ದೇಹದ ಭಾಗ. ಯಾಕಂದ್ರೆ ಅವೆಲ್ಲ ಒಂದೇ ದೇಹಕ್ಕೆ ಸೇರಿದೆ. ಅದೇ ರೀತಿ ಭಗವಂತನು ಎಲ್ಲದರ ಮೂಲ ಮತ್ತು ಎಲ್ಲವೂ ಕೂಡ ಭಗವಂತನ ದೇಹಕ್ಕೆ ಸೇರಿರುವುದು. ಎಲ್ಲಾ ಜೀವಿಗಳು ಭಗವಂತನ ಶಕ್ತಿಗಳು ಮತ್ತು ಭಗವಂತನ ಅಂಶಗಳು. ಸೊ ಅದರಿಂದ ಬೇರೊಬ್ಬ ಜೀವಿಯನ್ನು ದ್ವೇಷಿಸುವುದು, ಬೇರೆ ಯಾವುದೇ ವಸ್ತು ಇರ್ಬೋದು, ಜೀವಿ ಇರ್ಬೋದು, ವಸ್ತು ಇರ್ಬೋದು, ಅದನ್ನು ದ್ವೇಷಿಸುವುದು ಅಥವಾ ಅಸಹ್ಯ ಪಡುವುದು ಅಂದ್ರೆ ಏನರ್ಥ? ಅದು ಭಗವಂತನನ್ನ ನಾವು ದ್ವೇಷ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಅಲ್ಲಿಗೆ ನಮ್ಮ ಭಕ್ತಿ ಎಲ್ಲ ಸಂಪೂರ್ಣ ಮುಗಿದೋಯ್ತು. ಅಲ್ಲಿ ಭಕ್ತಿ ಶುರುವೇ ಆಗ್ತಾ ಇಲ್ಲ ನಮ್ದು. ಯಾವಾಗ ನಾವು ಬೇರೆ ಇತರ ವ್ಯಕ್ತಿಗಳನ್ನು, ಇತರ ಜೀವಿಗಳನ್ನು ದ್ವೇಷ ಮಾಡ್ತೇವೆ, ಅಸಹ್ಯ ಪಡ್ತೇವೆ ಅವ್ರನ್ನು ಕಂಡು, ಆವಾಗ ಏನಾಗುತ್ತೆ, ಭಗವಂತನನ್ನು ದ್ವೇಷಿಸುವುದು ಅಂತ ಅರ್ಥ. ಭಗವಂತನ ದ್ವೇಷಿಸುವುದು ಯಾರು? ಅವರು 4 ರೀತಿಯ ಜನಗಳು. ಯಾರು? ರಾಕ್ಷಸರು, ನರಾಧಮರು, ಈ ರೀತಿಯ 4 ರೀತಿಯ ಜನಗಳಿದ್ದಾರೆ. ಅವರು ಮಾಯಾ ಅಪಕೃತ ಜ್ಞಾನ ಮತ್ತು ಮೂಢರು. ಈ ರೀತಿ ಎಲ್ಲ 4 ಜನರು ಏನಿದ್ದಾರೆ, ಇವರುಗಳು ಭಗವಂತನನ್ನು ದ್ವೇಷ ಮಾಡ್ತಾರೆ. ಸೊ ಯಾರು ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಈ ಒಂದು ಸ್ಥಿತಿಗೆ ಬರೋದಿಲ್ವೋ, ಈ ಒಂದು ಸ್ಥಾನಕ್ಕೆ ಬರೋದಿಲ್ವೋ, ಯಾಕಂದ್ರೆ ದೇಹದ ಪ್ರತಿಯೊಂದು ಜೀವಿಯನ್ನು ಕೂಡ ಯಾವುದೇ ಜೀವಿಯನ್ನು ದ್ವೇಷಿಸ್ತಾನೆ, ಅವಾಗ ಏನಾಗುತ್ತೆ, ಅದು ಭಗವಂತನನ್ನೇ ದ್ವೇಷಿಸುವುದು ಅಂತಾನೆ ಅರ್ಥ. ಅದು ಭಗವಂತನ ದ್ವೇಷಿಸಿದ್ರೆ ಮತ್ತೆ ಭಕ್ತಿಯಲ್ಲಿ ಹೇಗೆ ಮುಂದುವರಿಲಿಕ್ಕೆ ನಮ್ಗೆಲ್ಲ ಸಾಧ್ಯ? ಯಾರಿಗೂ ಸಾಧ್ಯವಿಲ್ಲ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಭಕ್ತಿಯಲ್ಲಿ ಮುಂದುವರಿಕೆ ಎಲ್ಲಕ್ಕಿಂತ ಮುಖ್ಯವಾದ ಏನ್ ಬೇಕು? ಭಗವಂತನ ಪಾದಕಮಲಗಳಲ್ಲಿ ನಿರ್ಮಲವಾದ ಪ್ರೀತಿ ಇರಬೇಕು. ಆ ಪ್ರೀತಿ ಹೇಗ್ ಬರೋದು? ನಾವು ಬೇರೆಯವ್ರನ್ನೆಲ್ಲ ದ್ವೇಷಿಸ್ತಾ ಇದ್ರೆ. ಯಾಕಂದ್ರೆ ಭಗವಂತನ ಒಂದಲ್ಲ ಒಂದು ಅಂಗದ ಅವರು ಅಂಗಾಂಗಗಳು. ಸೊ ಈ ಆಧ್ಯಾತ್ಮಿಕ ಸಮಾನತೆ ಅರಿವೇನಿದೆ, ಇದು ಜ್ಞಾನಿಯನ್ನು ಒಬ್ಬ ಎಲ್ಲ ಲೌಕಿಕ ದ್ವಂದ್ವಗಳು, ಶೀತೋಷ್ಣ, ಸುಖ ದುಃಖ, ಗೌರ ಅವಮಾನ, ಸೊ ಈ ರೀತಿಯ ದ್ವಂದ್ವಗಳೇನಿದಾವೆ, ನಾವು ಭಗವಂತ ಈ ದ್ವಂದ್ವಗಳ ಬಗ್ಗೆ ಕೂಡ ಭಗವದ್ಗೀತೆಯಲ್ಲಿ ಮಾತಾಡಿದ್ದಾನೆ. ಈ ದ್ವಂದ್ವಗಳಿಂದ ಅವನು ಮುಕ್ತನಾಗ್ತಾನೆ ಮತ್ತು ಅವನನ್ನು ಶುದ್ಧ ಪ್ರೀತಿ ಮತ್ತು ಸಹಾನುಭೂತಿಯ ಸ್ಥಿತಿಯಲ್ಲಿ ಜ್ಞಾನಿಯನ್ನು ಈ ಜ್ಞಾನ ಏನಿದೆ ಅದು ಸ್ಥಾಪನೆ ಮಾಡುತ್ತೆ. ಸೊ ಈ ರೀತಿಯಾಗಿ ಈ ಶ್ಲೋಕ ಏನ್ ಮಾಡ್ತಾ ಇದೆ, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತನ ಉನ್ನತ ಸ್ಥಿತಿ ಮತ್ತು ಆ ವ್ಯಕ್ತಿಯ ವಿಶ್ವದ ಇತರ ವಸ್ತುಗಳ ಜೊತೆ, ಆತನ ಜೀವಿಗಳ ಜೊತೆ ಆತನ ಸಾಮರಸ್ಯದ ಸಂಬಂಧವನ್ನು ಈ ಶ್ಲೋಕ ವಿವರಿಸುತ್ತೆ. ಈ ಭಾಗದಲ್ಲಿ ಇದು 3 ಹಂತದ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ನೋಡ್ಬೋದು ನಾವು ಇದರಲ್ಲಿ. ನಮಗೆ ಗೊತ್ತಿರುವ ಹಾಗೆ ಒಂದನೇ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಂದ್ರೆ ಕನಿಷ್ಠ ಅಧಿಕಾರಿ. ಇದರ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. 3 ಹಂತದ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಂದ್ಬಿಟ್ಟು, ಸೊ ಜೀವಾತ್ಮ ಒಂದು ಪರಮಾತ್ಮನ ಪರಮ ಸತ್ಯವನ್ನು ಗ್ರಹಿಸುವ ಪ್ರಕ್ರಿಯೆಯಲ್ಲಿ 3 ಹಂತಗಳನ್ನು ದಾಟಿ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯ ಏನು? ಮೊದಲನೇದು ಕಡೆಯದು, ಕನಿಷ್ಠವಾದ, ಅದು ಕನಿಷ್ಠ ಅಧಿಕಾರಿ ಅಂತಾರೆ. ಇದು ಕಡಿಮೆ ಹಂತದಲ್ಲಿ ಇರುವವರು. ಸೊ ಇವರು ಧಾರ್ಮಿಕ ನಂಬಿಕೆ ಪ್ರಕಾರ ಅವರಿಗೆ ಭಗವಂತ ಇರೋದು ದೇವಸ್ಥಾನದಲ್ಲಿ ಅಥವಾ ಚರ್ಚ್ ಅಲ್ಲಿ ಅಥವಾ ಮಸೀದಿಯಲ್ಲಿ ಅಂತ ತಿಳ್ಕೊಂಡಿರ್ತಾರೆ. ಬೇರೆ ಕಡೆಯಲ್ಲೂ
ಭಗವಂತ ಇಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ಮತ್ತು ಅವರು ಭಗವಂತನ ಪೂಜಿಸ್ಲಿಕ್ಕೆ ಅಲ್ಲೇ ಹೋಗ್ತಾರೆ, ಅಲ್ಲೇ ಒಂದು ಶಾಸ್ತ್ರಗಳ ವಿಧಿಗಳ ಅನುಸಾರವಾಗಿ ಭಗವಂತನ ಪೂಜೆ ಮಾಡ್ತಾರೆ. ಬೇರೆ ಇವರಿಗೆ ಭಕ್ತಿಯಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಇತರ ವ್ಯಕ್ತಿಗಳು ಅಂತ ತೀರ್ಮಾನಿಸ್ಲಿಕ್ಕೆ ಸಾಧ್ಯವಿಲ್ಲ. ಇವರು ಮೂಲತಃ ಭೌತಿಕ ಭಕ್ತರು. ಅಂದ್ರೆ ಇವರು ಇನ್ನೂ ಒಂದು ನಿಯೋಫೈಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಭೌತಿಕ ಭಕ್ತರು ಇವರು ಇನ್ನು ಶುರುವಾತಕ ಹಂತದಲ್ಲಿ ಇದ್ದಾರೆ. ನಂತರ ಎರಡನೇ ಅವರು ಮಧ್ಯಮ ಅಧಿಕಾರಿಗಳು. ಇವರು ಸಾಕ್ಷಾತ್ಕಾರದ ಎರಡನೇ ಹಂತದಲ್ಲಿ ಇರ್ತಾರೆ. ಇವರು ದೇವೋತ್ತಮನೇ ಪರಮ ಪುರುಷ ಅನ್ನೋ ಒಂದು ಜ್ಞಾನ ಇವರಿಗಿರುತ್ತೆ. ಅವರು ಭಕ್ತರೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಳ್ತಾರೆ ಮತ್ತು ಇವರು 4 ವರ್ಗಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಭಗವಂತ 4 ವರ್ಗಗಳಂತ ಮಾಡಿದ ನಮ್ಗೆ ಗೊತ್ತಿರುವ ಹಾಗೆ ಈ 4 ವರ್ಗಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಮತ್ತು ನಿಷ್ಕಳಂಕ ಜೀವಿಗಳು ಭಗವಂತನ ಬಗ್ಗೆ ಜ್ಞಾನವಿಲ್ಲದವರ ಹೃದಯದಲ್ಲಿ ಸುಪ್ತವಾಗಿರುವ ಪ್ರೀತಿಯನ್ನು ಜಾಗೃತಗೊಳಿಸಲು ಪ್ರಯತ್ನಿಸ್ತಾರೆ. ಇವ್ರೇನ್ ಮಾಡ್ತಾರೆ, ಇವರು ಮಧ್ಯಮ ಅಧಿಕಾರಿಗಳು. ಇವರಿಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ ಭಗವಂತನ ಬಗ್ಗೆ, ಒಂದು ಭಕ್ತಿಯಲ್ಲಿ ಸ್ವಲ್ಪ ಮುಂದುವರೆದಿರ್ತಾರೆ. ಸೊ ಇವ್ರು ಅನ್ಕೋತಾರೆ, ಭಗವಂತನ ಭಕ್ತಿ ಸೇವೆ ಎಲ್ಲಕ್ಕಿಂತ ಉತ್ತಮ ಎನ್ನುವುದು ಇವ್ರಿಗೆ ಗೊತ್ತಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ, ನಾನೊಬ್ಬನೇ ಹೋದ್ರೆ ಸಾಲದು, ಉಳಿದವ್ರನ್ನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಯಾರಿಗೆ ಜ್ಞಾನ ಇಲ್ಲವೋ ಅವರ ಹೃದಯದಲ್ಲೂ ಕೂಡ ಸುಪ್ತವಾಗಿರುವ ದೇವರ ಪ್ರೀತಿಯನ್ನು ಜಾಗೃತಗೊಳಿಸ್ಲಿಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಅವರಿಗೆ ಟೀಚಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ್ರೆ ಇವ್ರು ಏನ್ ಮಾಡ್ತಾರೆ, ನಾಸ್ತಿಕರಿಂದ ದೂರ ಇರ್ಲಿಕ್ಕೆ ಇವರು ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ನಾಸ್ತಿಕರಲ್ಲಿ ನಮ್ಮ ಜೊತೆಯಲ್ಲಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಆದ್ರಿಂದ ನಾಸ್ತಿಕರಿಂದ ದೂರ ಇರ್ತಾರೆ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇನ್ನೊಂದು 3ನೇ ಸ್ಥಿತಿ ಅಂದ್ರೆ ಉತ್ತಮಾಧಿಕಾರಿ. ಇದು ಹೈಯೆಸ್ಟ್ ಸ್ಟೇಟ್ ಅಂತ ಹೇಳ್ಬಹುದು. ಈ ಉತ್ತಮಾಧಿಕಾರಿಯಲ್ಲಿ ಇವರು ಮಧ್ಯಮಾಧಿಕಾರಿಗಿಂತ ಮೇಲಿರ್ತಾರೆ. ಎಲ್ಲವನ್ನು ಕೂಡ ಪರಮ ಪುರುಷನ ಸಂಬಂಧದಲ್ಲೇ ನೋಡ್ತಾರೆ. ಇವರು ಮಹಾಭಾಗವತರು. ಇವರು ಆಸ್ತಿಕ ಮತ್ತು ನಾಸ್ತಿಕರ ನಡುವೆ ಯಾವ ಭೇದವನ್ನು ಮಾಡುವುದಿಲ್ಲ. ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ, ಸಮಾಜದ ಯಾವ ಪರಿಸ್ಥಿತಿಯಲ್ಲೇ ಇರಲಿ ಅಥವಾ ಆಧ್ಯಾತ್ಮಿಕದ ಹಂತದಲ್ಲಿ ಯಾವುದೇ ಹಂತದಲ್ಲಿರಲಿ, ಎಲ್ಲರೂ ಕೂಡ ಭಗವಂತನ ಅಂಶಗಳು ಅಂತ ನೋಡ್ತಾರೆ. ಇವರು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದಂಗೆ ಭಗವದ್ಗೀತೆಯ ವಿದ್ವಾಂಸನಿಗೂ ಬ್ರಾಹ್ಮಣಿಗೂ ಬೀದಿ ನಾಯಿಗೂ ಯಾವುದೇ ಮೂಲಭೂತ ವ್ಯತ್ಯಾಸ ಇಲ್ಲ ಅಂತ ಇವರು ತಿಳಿದಿರ್ತಾರೆ. ಸೊ ಏಕೆಂದ್ರೆ ಇಬ್ಬರು ಕೂಡ ಭಗವಂತರ ಅಂಶಗಳಿದ್ರು ಹಿಂದಿನ ಕರ್ಮಗಳ ಪ್ರಕಾರ, ಹಿಂದಿನ ಕರ್ಮಗಳ ಫಲಗಳಿಂದ ಇವರು ಈ ದೇಹದಲ್ಲಿ ಇದ್ದಾರೆ. ಅಂದ್ರೆ ಈ ಡ್ರೆಸ್ ಹಾಕೊಂಡಿದ್ದಾರೆ. ಈ ದೇಹ ಅಂದ್ರೆ ಏನು, ಒಂದು ಡ್ರೆಸ್ ಇದ್ದಾಗೆ. ಈ ಡ್ರೆಸ್ ಅಲ್ಲಿ ಯಾಕೆ ಬಂದಿದೀವಿ ನಾವು, ಈ ಡ್ರೆಸ್ ಅಲ್ಲಿ ನಾವು ಆ ಪಾತ್ರವನ್ನು ಮಾಡ್ಲಿಕ್ಕೆ ಬಂದಿದ್ವಿ. ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಪ್ರಕಾರವಾಗಿ ಈ ದೇಹಗಳನ್ನು ನಮ್ಗೆ ಪ್ರಕೃತಿಯಲ್ಲಿ ಸಿಗಲಾಗಿದೆ. ದುರ್ಗಾ ಮಾತೆ ಕೊಟ್ಟಿದ್ದಾಳೆ ಈ ದೇಹವನ್ನು. ಸೊ ಆ ದೇಹದಲ್ಲಿ ನಾವು ಇದ್ದೀವಿ. ಆದ್ರಿಂದ ಅವನು ಈ ಭೌತಿಕ ದೇಹಗಳಿಂದ ಮೋಸ ಹೋಗುದಿಲ್ಲ. ಸೊ ಇನ್ನೊಂದು ಉತ್ತಮಾಧಿಕಾರಿ ಏನ್ ಮಾಡ್ತಾರೆ ಅಂದ್ರೆ, ಆ ಉತ್ತಮಾಧಿಕಾರದಲ್ಲಿ ಇದ್ದುಕೊಂಡು, ಹೈಯೆಸ್ಟ್ ಸ್ಟೇಟ್ ಅಲ್ಲಿ ಇದ್ದುಕೊಂಡು ಅವರಿಗೆ ಈ ಕೆಳಗಿನವರನ್ನು ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಅವ್ರೇನ್ ಮಾಡ್ತಾರೆ, ಅವಾಗ ಸ್ವಲ್ಪ ಕೆಳಗಡೆ ಬಂದು ಅವ್ರು ಹೇಳ್ಕೊಡ್ತಾರೆ. ಈಗ ಹೇಗೆ ಅಂದ್ರೆ, ಒಬ್ಬ PhD ಅವರು LKG ಅವ್ರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಅವ್ರು PhD ಲೆವೆಲ್ ಅಲ್ಲಿ ಹೇಳಿದ್ರೆ LKG ಅವ್ರಿಗೆ ಏನೋ ಅರ್ಥ ಆಗಲ್ಲ. ಸೊ ಆದ್ರಿಂದ ಅವರು PhD ಮಾಡಿದ್ರು ಕೂಡ ಸ್ವಲ್ಪ ಕೆಳಗಿನ ಲೆವೆಲ್ಗೆ ಬಂದು, ಅಂದ್ರೆ ನಮ್ಮ ಲೆವೆಲ್ಗೆ ಬಂದು, ನಾವು LKG ಅಲ್ಲಿ ಇರೋರಿಗೆ ನಮ್ಗೆ ಈ ಶಾಸ್ತ್ರಗಳ ಬಗ್ಗೆ, ನಾವು ಹೇಗೆ ಭಕ್ತಿ ಸೇವೆ ಮಾಡಬೇಕು ಎನ್ನುವುದರ ಬಗ್ಗೆ ಅವ್ರು ಹೇಳ್ಕೊಡ್ತಾರೆ. ಸೊ ಇವರು ಆ ಲೆವೆಲ್ ಅಲ್ಲಿ ಇರ್ತಾರೆ. ಎಲ್ಲರನ್ನೂ ಕೂಡ ದಯೆಯಿಂದ ಇವರು ನೋಡ್ತಾರೆ. ಇವರು ಶುದ್ಧ ಭಕ್ತರು. ಇವರು 3ನೇವರು. ಸೊ ಈ ರೀತಿಯಾಗಿ ನಾವು ಈ ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಕನಿಷ್ಠ ಅಧಿಕಾರಿಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಇನ್ಯಾರಿಗಾರು ಏನಾದ್ರು ಆಡ್ ಮಾಡ್ಲಿಕ್ಕೆ ಉಂಟಾ ಇದರಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ಯಾರಿಗಾರು ಏನ್ ಮಾಡ್ತಾರೆ, ಏನಾದ್ರು ಹೇಳ್ಬೇಕಾದ್ರೆ ಇಷ್ಟಪಡ್ತಾರೆ? ಯಾರಾದ್ರೂ ಮಿಸ್ ಮಾಡಿದೀವ, ನಾವು ಕವರ್ ಮಾಡಿದೀವಲ್ಲ ಎಲ್ಲ? ಓಕೆ, ನಾವು ಕವರ್ ಮಾಡಿದೀವಿ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾಗಾದ್ರೆ ಶ್ಲೋಕ 7 ಸಾರಿ, ಶ್ಲೋಕ 7 ಕಾಣಿಸ್ತಾ ಇದೆಯಾ? ಓಕೆ. ಸೊ ಇದು ಶ್ಲೋಕ 1, 2, 3 ಕಂಪ್ಲೀಟ್ ಆಗಿದೆ. ಇವಾಗ ಶ್ಲೋಕ 4, 5 ಕಂಪ್ಲೀಟ್ ಆಗಿದೆ. 4, 5 ಭಗವಂತನ ಗ್ರಹಿಸಲಾಗದ ಮತ್ತು ಪರಸ್ಪರ ವಿರುದ್ಧವಾದ ಸ್ವರೂಪವನ್ನು ನಾವು ನೋಡಿದೀವಿ. ಭಗವಂತ ಚಲಿಸದೇ ಇದ್ರು ಮನಸ್ಸಿಗಿಂತ ವೇಗವಾಗಿ ಚಲಿಸ್ತಾನೆ, ದೂರದಲ್ಲಿದ್ರು ತುಂಬಾ ಹತ್ತಿರದಲ್ಲಿರ್ತಾನೆ, ಅವನು ಎಲ್ಲದರ ಒಳಗೆ ಮತ್ತೆ ಹೊರಗಿರ್ತಾನೆ. ಸೊ ಈಗ 2ನೇ ಭಾಗದಲ್ಲಿ ನಾವು 3ನೇ ಒಂದು ಏನಿದೆ ಇದನ್ನು ನೋಡ್ತಾ ಇದ್ದೀವಿ. ಶ್ಲೋಕಗಳು 6, 7, 8, 6ನೇ ಶ್ಲೋಕವನ್ನು ಈಗ 6ನೇ ಶ್ಲೋಕವನ್ನು ನೋಡಿದ್ವಿ. ಈಗ 7ನೇ ಶ್ಲೋಕದಲ್ಲಿ ಹೋಗ್ತೀವಿ.
ನೋಡೋಣ ಇವಾಗ 7ನೇ ಶ್ಲೋಕವನ್ನು. 6ನೇ ಶ್ಲೋಕದಲ್ಲಿ ಏನು ಓದಿದ್ವಿ ನಾವು? ಆತ್ಮ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಯ ದೃಷ್ಟಿಯನ್ನು ಹೇಗಿರುತ್ತೆ ಅವನದು ಎನ್ನುವುದರ ಬಗ್ಗೆ ನಾವು ಇಷ್ಟೊತ್ತು 6ನೇ ಶ್ಲೋಕದಲ್ಲಿ ನೋಡಿದ್ವಿ. ಮತ್ತು ನಿಜವಾದ ಭಕ್ತ ಎಲ್ಲ ಜೀವಿಗಳನ್ನು ಭಕ್ತನ ಅಂಶಗಳಲ್ಲಿ ಹೇಗೆ ನೋಡ್ತಾನೆ ಮತ್ತು ಎಲ್ಲದರೊಳಗೆ ಭಗವಂತನನ್ನು ಹೇಗೆ ನೋಡ್ತಾನೆ ಎನ್ನುವುದರ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಮತ್ತು ಈ ಅರಿವು ವ್ಯಕ್ತಿಯನ್ನು ಭ್ರಮೆ, ಆತಂಕ ಮತ್ತು ದ್ವೇಷಗಳಿಂದ ಮುಕ್ತಗೊಳಿಸುತ್ತೆ ಎನ್ನುವುದರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಸೊ ಇದನ್ನೇ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಉಳಿದ ಶ್ಲೋಕಗಳಂದ್ರೆ 7 ಒಂದು 8ನೇ ಶ್ಲೋಕದಲ್ಲಿ ನೋಡ್ಲಿಕ್ಕಿದ್ದೀವಿ. ಇವಾಗ 7ನೇ ಶ್ಲೋಕಕ್ಕೆ ಹೋಗೋಣ. ಸೊ ಇದು ಮಂತ್ರ 6 ಮಹಾಭಾಗವತದಲ್ಲಿ ಎಲ್ಲರೂ ಮಹಾಭಾಗವತರು ಏನ್ ಮಾಡ್ತಾರೆ, ಎಲ್ಲೆಲ್ಲೂ ಕೃಷ್ಣನನ್ನು ಕಾಣುವ ದೃಷ್ಟಿಯನ್ನು ವಿವರಿಸುತ್ತದೆ. ಮಂತ್ರ 6ರಲ್ಲಿ ನಾವು ಏನ್ ನೋಡುದು ಅಂದ್ರೆ ಮಹಾಭಾಗವತದ ಪ್ರಜ್ಞೆಯನ್ನು ಮಂತ್ರ 7ರಲ್ಲಿ ಮತ್ತು 8ರಲ್ಲಿ ಮುಂದುವರಿಸಿಕೊಂಡು ಹೋಗ್ತದೆ. ಇದು ಮಂತ್ರ 6ಕ್ಕೆ ಮತ್ತು 7ಕ್ಕೆ ಕನೆಕ್ಷನ್. ಸೊ ಈಗ ಮಂತ್ರ 7ಅನ್ನು ನೋಡೋಣ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಭೂತ್ ವಿಜಾನತಃ ತತ್ರ ಕೋ ಮೋಹಕಃ ಶೋಕ ಏಕತ್ವ ಅನುಪಶ್ಯತಃ. ಈಗ ರಿಪೀಟ್ ಮಾಡೋಣ. ಯಸ್ಮಿನ್ ಸರ್ವಾಣಿ ಭೂತಾನಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಭೂತ ವಿಜಾನತಃ ಆತ್ಮೈವ ಭೂತ್ ವಿಜಾನತಃ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಭೂತ ವಿಜಾನತಃ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಭೂತ ವಿಜಾನತಃ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ. ತತ್ರ ಕೋ ಮೋಹಕಃ ತತ್ರ ಕೋ ಮೋಹಕಃ ಶೋಕ ಏಕತ್ವಂ ಅನುಪಶ್ಯತಃ ಶೋಕ ಏಕತ್ವಂ ಅನುಪಶ್ಯತಃ. ತತ್ರ ಕೋ ಮೋಹಕ ಶೋಕ ಏಕತ್ವಂ ಅನುಪಶ್ಯತಃ ತತ್ರ ಕೋ ಮೋಹಕಃ ಶೋಕ ಏಕತ್ವಂ ಅನುಪಶ್ಯತಃ. ತತ್ರ ಕೋ ಮೋಹಕ ಶೋಕ ಏಕತ್ವಂ ಅನುಪಶ್ಯತಃ ತತ್ರ ಕೋ ಮೋಹಕಃ ಶೋಕ ಏಕತ್ವಂ ಅನುಪಶ್ಯತಃ. ಈಗ ಸಮಾನಾರ್ಥಕ ಪದಗಳನ್ನು ನೋಡೋಣ. ಯಸ್ಮಿನ್ ಪರಿಸ್ಥಿತಿಯಲ್ಲಿ, ಯಸ್ಮಿನ್ ಪರಿಸ್ಥಿತಿಯಲ್ಲಿ ಸರ್ವಾಣಿ ಎಲ್ಲವೂ, ಸರ್ವಾಣಿ ಎಲ್ಲವೂ, ಭೂತಾನಿ ಜೀವಂತ ಘಟಕಗಳು, ಭೂತಾನಿ ಜೀವಂತ ಘಟಕಗಳು, ಆತ್ಮ ಚಿತ್ಕಣ ಆತ್ಮ ಸಿಕ್ಕಣ ಅಥವಾ ಆಧ್ಯಾತ್ಮಿಕ ಕಿಡಿ, ಅಥವಾ ಆಧ್ಯಾತ್ಮಿಕ ಕಿಡಿ, ಏವ ಮಾತ್ರ, ಏವ ಮಾತ್ರ, ಅಭೂತ ಇರುವಂತೆ, ಅಭೂತ ಇರುವಂತೆ, ವಿಜಾನತಃ ಬಲ್ಲವನ, ವಿಜಾನತಃ ಬಲ್ಲವನ, ತತ್ರ ಅಲ್ಲಿ, ತತ್ರ ಅಲ್ಲಿ, ಖ ಏನು, ಕ ಏನು, ಮೋಹ ಭ್ರಮೆ, ಮೋಹ ಭ್ರಮೆ, ಖ ಏನು, ಕ ಏನು, ಶೋಕ ಆತಂಕ, ಶೋಕ ಆತಂಕ, ಏಕತ್ವಂ ಗುಣದಲ್ಲಿ ಏಕತೆ, ಏಕತ್ವಂ ಗುಣದಲ್ಲಿ ಏಕತೆ, ಅನುಪಶ್ಯತಃ ಅಧಿಕಾರದ ಮೂಲಕ ನೋಡುವವನು ಅಥವಾ ಹಾಗೆ ನಿರಂತರವಾಗಿ ನೋಡುವವನು, ಅನುಪಶ್ಯತಃ ಅಧಿಕಾರದ ಮೂಲಕ ನೋಡುವವನು ಅಥವಾ ಹಾಗೆ ನಿರಂತರವಾಗಿ ನೋಡುವವನು. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವಾಗಲೂ ಎಲ್ಲ ಜೀವಿಗಳನ್ನು ಆಧ್ಯಾತ್ಮಿಕ ಕಿಡಿಗಳಂತೆ ನೋಡುವವನು ಭಗವಂತನೊಂದಿಗೆ ಗುಣಮಟ್ಟದಲ್ಲಿ ವಸ್ತುಗಳ ನಿಜವಾದ ಜ್ಞಾನಿಯಾಗುತ್ತಾನೆ. ಹಾಗಾದರೆ ಅವನಿಗೆ ಭ್ರಮೆ ಅಥವಾ ಆತಂಕ ಏನು? ರಿಪೀಟ್ ಮಾಡೋಣ. ಯಾವಾಗಲೂ ಎಲ್ಲ ಜೀವಿಗಳನ್ನು ಆಧ್ಯಾತ್ಮಿಕ ಕಿಡಿಗಳಂತೆ ನೋಡುವವನು ಭಗವಂತನೊಂದಿಗೆ ಗುಣಮಟ್ಟದಲ್ಲಿ ವಸ್ತುಗಳ ನಿಜವಾದ ಜ್ಞಾನಿಯಾಗುತ್ತಾನೆ. ಹಾಗಾದರೆ ಅವನಿಗೆ ಭ್ರಮೆ ಅಥವಾ ಆತಂಕ ಏನು? ಹಾಗಾದರೆ ಅವನಿಗೆ ಭ್ರಮೆ ಅಥವಾ ಆತಂಕ ಏನು? ಯಾರು ಓದ್ತೀರಾ? ಭಾವಾರ್ಥ ಗೀತಾ ಮಾತಾಜಿ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ?
ಹರೇ ಕೃಷ್ಣ ಪ್ರಭುಜಿ ಓದ್ತೀನಿ. ಎಲ್ಲರೂ ಓದ್ಲಿಕ್ಕೆ ಪ್ರಯತ್ನ ಪಡಿ. ಅವಾಗ ಎಲ್ಲರೂ ಅದೇ ಯಾರು ಹಿಂದಿನ ವಾರ ಓದಿದಾರೆ ಅವರೇ ಎಲ್ಲ ಓದ್ಕೊಂಡು ಹೋಗ್ಬೇಡಿ. ಎಲ್ರಿಗೂ ಎಲ್ಲರೂ ಪ್ರಯತ್ನ ಪಡಬೇಕು. ಓದಿ ಮಾತಾಜಿ. ಈಶೋಪನಿಷತ್ತು ಮಂತ್ರ 7. ಮಂತ್ರ 6ರಲ್ಲಿ ಚರ್ಚಿಸಲಾದ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳನ್ನು ಹೊರತುಪಡಿಸಿ ಯಾರು ಜೀವಿಗಳ ಆಧ್ಯಾತ್ಮಿಕ ಸ್ಥಾನವನ್ನು ಸರಿಯಾಗಿ ನೋಡುವುದಿಲ್ಲ, ಅಗ್ನಿಯ ಕಿಡಿಗಳು ಬೆಂಕಿಯೊಂದಿಗೆ ಗುಣಾತ್ಮಕವಾಗಿ ಒಂದಾಗಿರುವಂತೆ ಜೀವಿಗಳು ಪರಮಾತ್ಮನೊಂದಿಗೆ ಗುಣಾತ್ಮಕವಾಗಿ ಒಂದಾಗಿವೆ. ಆದರೂ ಕಿಡಿಗಳ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಬೆಂಕಿಯಲ್ಲ, ಏಕೆಂದರೆ ಕಿಡಿಗಳಲ್ಲಿ ಇರುವ ಶಾಖ ಮತ್ತು ಬೆಳಕಿನ ಪ್ರಮಾಣವು ಬೆಂಕಿಯಲ್ಲಿ ಸಮನಾಗಿರುವುದಿಲ್ಲ. ಮಹಾನ್ ಭಕ್ತನಾದ ಮಹಾಭಾಗವತನು ಏಕತೆಯನ್ನು ನೋಡುತ್ತಾನೆ. ಅವನು ಎಲ್ಲವನ್ನೂ ಪರಮಾತ್ಮನ ಶಕ್ತಿಯಾಗಿ ನೋಡುತ್ತಾನೆ. ಶಕ್ತಿ ಮತ್ತು ಶಕ್ತಿಯ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದ ಕಾರಣ ಏಕತೆಯ ಭಾವವಿದೆ. ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ಶಾಖ ಮತ್ತು ಬೆಳಕು ಬೆಂಕಿಯಿಂದ ಭಿನ್ನವಾಗಿದ್ದರೂ ಶಾಖ ಮತ್ತು ಬೆಳಕು ಇಲ್ಲದೆ ಬೆಂಕಿ ಎಂಬ ಪದಕ್ಕೆ ಯಾವುದೇ ಅರ್ಥವಿಲ್ಲ. ತಾತ್ವಿಕವಾಗಿ ಆದ್ದರಿಂದ ಶಾಖ ಮತ್ತು ಬೆಂಕಿ ಒಂದೇ. ಈ ಮಂತ್ರದಲ್ಲಿ ಏಕತ್ವಂ ಅನುಪಶ್ಯತಃ ಎಂಬ ಪದಗಳು ಅಪೌರುಷೇಯ ಗ್ರಂಥಗಳ ದೃಷ್ಟಿಕೋನದಿಂದ ಎಲ್ಲಾ ಜೀವಿಗಳ ಏಕತೆಯನ್ನು ನೋಡಬೇಕೆಂದು ಸೂಚಿಸುತ್ತದೆ. ವೈಯಕ್ತಿಕ ಬೆಂಕಿ ಕಿಡಿಗಳು ಇಡೀ ತಿಳಿದಿರುವ ಸರ್ವೋಚ್ಚ ಸಂಪೂರ್ಣ ಭಗವಂತ ಗುಣಗಳಲ್ಲಿ ಸುಮಾರು 80% ಹೊಂದಿವೆ. ಆದರೆ ಅವು ಪರಿಮಾಣಾತ್ಮಕವಾಗಿ ಪರಮಾತ್ಮನಿಗೆ ಸಮನಾಗಿರುವುದಿಲ್ಲ. ಈ ಗುಣಗಳು ಸೂಕ್ಷ್ಮ ಪ್ರಮಾಣದಲ್ಲಿ ಇರುತ್ತವೆ, ಏಕೆಂದರೆ ಜೀವಿಯು ಸರ್ವೋಚ್ಚ ಸಂಪೂರ್ಣದ ಕೇವಲ ಒಂದು ಭಾಗ. ಇನ್ನೊಂದು ಉದಾಹರಣೆಯನ್ನು ಬಳಸುವುದಾದರೆ, ಒಂದು ಸಮುದ್ರದಿಂದ ನೀರಿನ ಹನಿಯಲ್ಲಿರುವ ಉಪ್ಪಿನ ಪ್ರಮಾಣವು ಸಂಪೂರ್ಣ ಸಾಗರದಲ್ಲಿ ಇರುವ ಉಪ್ಪಿನ ಪ್ರಮಾಣಕ್ಕೆ ಎಂದಿಗೂ ಹೋಲಿಸಲಾಗುವುದಿಲ್ಲ. ಆದರೆ ಸಮುದ್ರದ ನೀರಿನ ಹನಿಯಲ್ಲಿರುವ ಉಪ್ಪು ರಾಸಾಯನಿಕ ಸಂಯೋಜನೆಯಲ್ಲಿ ಗುಣಾತ್ಮಕವಾಗಿ ಸಂಪೂರ್ಣವಾಗಿ ಸಾಗರದಲ್ಲಿ ಇರುವ ಉಪ್ಪಿಗೆ ಸಮಾನವಾಗಿರುತ್ತದೆ. ಯಸ್ಮಿನ್ ಸರ್ವಾಣಿ ಶ್ಲೋಕ 5. ಅಪರೇಯ ಮಿತಸ್ತ್ವಾನ್ಯಾಂ ಪ್ರಕೃತಿ ಮೇಲ್ಗಡೆಯಿಂದ ಓದಿ. ಸ್ಲೈಡ್ ಚೇಂಜ್ ಆಗಿದೆ. ಜೀವಿಯು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಪರಮಾತ್ಮನಿಗೆ ಸಮನಾಗಿದ್ದರೆ ಅವನು ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವ ಪ್ರಶ್ನೆಯೇ ಇರುವುದಿಲ್ಲ. ಹಿಂದಿನ ಮಂತ್ರಗಳಲ್ಲಿ ಯಾವುದೇ ಜೀವಿ, ಶಕ್ತಿಶಾಲಿ ದೇವತೆಗಳು ಸಹ ಯಾವುದೇ ವಿಷಯದಲ್ಲಿ ಪರಮಾತ್ಮನನ್ನು ಮೀರಲು ಸಾಧ್ಯವಿಲ್ಲ ಎಂದು ಈಗಾಗಲೇ ಚರ್ಚಿಸಲಾಗಿದೆ. ಆದ್ದರಿಂದ ಏಕತ್ವಂ ಎಂದರೆ ಜೀವಿಯು ಪರಮಾತ್ಮನಿಗೆ ಎಲ್ಲಾ ರೀತಿಯಲ್ಲೂ ಸಮಾನ ಎಂದು ಅರ್ಥವಲ್ಲ. ಆದಾಗ್ಯೂ ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಹಿತಾಸಕ್ತಿಯು ಒಂದೇ ಆಗಿರುತ್ತದೆ, ಅಥವಾ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯು ಒಂದೇ ಆಗಿರುತ್ತದೆ. ಆದಾಗ್ಯೂ ವಿಶಾಲವಾದ ಅರ್ಥದಲ್ಲಿ ಒಂದು ಆಸಕ್ತಿ ಇದೆ ಎಂದು ಸೂಚಿಸುತ್ತದೆ. ಜೀವಿಗಳು ಒಂದೇ ಸರ್ವೋಚ್ಚ ಕುಟುಂಬದ ಸದಸ್ಯರಾಗಿರುವುದರಿಂದ ಅವರ ಆಸಕ್ತಿ ಮತ್ತು ಪರಮಾತ್ಮನ ಆಸಕ್ತಿಗಳು ಭಿನ್ನವಾಗಿರುವುದಿಲ್ಲ. ಪ್ರತಿಯೊಂದು ಜೀವಿಯು ಪರಮಾತ್ಮನ ಮಗ. ಭಗವದ್ಗೀತೆಯಲ್ಲಿ 7.5ರಲ್ಲಿ ಹೇಳುವಂತೆ ಪಕ್ಷಿಗಳು, ಸರೀಸೃಪಗಳು, ಇರುವೆಗಳು, ಜಲಚರಗಳು, ಮರಗಳು ಮತ್ತು ಮುಂತಾದವುಗಳನ್ನು ಒಳಗೊಂಡಂತೆ ಬ್ರಹ್ಮಾಂಡಾದ್ಯಂತ ಇರುವ ಎಲ್ಲಾ ಜೀವಿಗಳು ಪರಮಾತ್ಮನ ಕನಿಷ್ಠ ಶಕ್ತಿಯ ಹೊರಹೊಮ್ಮುವಿಕೆಗಳಾಗಿವೆ. ಆದ್ದರಿಂದ ಅವರೆಲ್ಲರೂ ಪರಮಾತ್ಮನ ಕುಟುಂಬಕ್ಕೆ ಸೇರಿದವರು. ಆಸಕ್ತಿಯ ಘರ್ಷಣೆ ಇಲ್ಲ. ಶ್ಲೋಕ 5. ಅಪರೇಯ ಮಿತಿಸ್ತ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅನುವಾದ: ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದಿದ್ದು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮವೈಭೂದ್ವಿಜಾನತಃ ತತ್ರ ಕೋ ಮೋಹಕ ಶೋಕ ಏಕತ್ವಂ ಅನುಪಶ್ಯತಃ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಮೀರಾ ಮಾತಾಜಿ ಮುಂದುವರಿಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ. ಒಂದು ನಿಮಿಷ. ಶ್ರೀ ಈಶೋಪನಿಷತ್ತು ಮಂತ್ರ 7. ವೇದಾಂತ ಸೂತ್ರದಲ್ಲಿ 11.12 ಹೇಳಿರುವಂತೆ ಆಧ್ಯಾತ್ಮಿಕ ಫಲಕಗಳು ಆನಂದಕ್ಕಾಗಿ ಮೀಸಲಾಗಿವೆ. ಆನಂದಮಯೋ ಧ್ಯಾನಾತ್ ಸ್ವಭಾವತಃ ಮತ್ತು ಸಂವಿಧಾನದ ಪ್ರಕಾರ ಪರಮಾತ್ಮ ಮತ್ತು ಆತನ ಪ್ರತಿಯೊಂದು ಭಾಗಗಳು
ಒಳಗೊಂಡಂತೆ ಪ್ರತಿಯೊಂದು ಜೀವಿಯು ಶಾಶ್ವತ ಆನಂದಕ್ಕಾಗಿ ಉದ್ದೇಶಿಸಲಾಗಿದೆ. ಭೌತಿಕ ಗುಡಾರದಲ್ಲಿ ಇರುವ ಜೀವಿಗಳು ನಿರಂತರವಾಗಿ ಆನಂದವನ್ನು ಬಯಸುತ್ತವೆ, ಆದರೆ ಅವರು ಅದನ್ನು ತಪ್ಪು ವೇದಿಕೆಯಲ್ಲಿ ಹುಡುಕುತ್ತಿದ್ದಾರೆ. ಭೌತಿಕ ವೇದಿಕೆಯ ಹೊರತಾಗಿ ಆಧ್ಯಾತ್ಮಿಕ ನಂಬಿಕೆ ಇದೆ. ಅಲ್ಲಿ ಪರಮಾತ್ಮನು ತನ್ನ ಆಧ್ಯಾತ್ಮಿಕ ವೇದಿಕೆ ಇದೆ. ಆಧ್ಯಾತ್ಮಿಕ ವೇದಿಕೆ ಇದೆ. ಅಲ್ಲಿ ಪರಮಾತ್ಮನು ತನ್ನ ಅಸಂಖ್ಯಾತ ಸಹವರ್ತಿಗಳೊಂದಿಗೆ ಆನಂದಿಸುತ್ತಾನೆ. ಆ ವೇದಿಕೆಯಲ್ಲಿ ಭೌತಿಕ ಗುಣಗಳು ಕುರುಹು ಇಲ್ಲ. ಆದ್ದರಿಂದ ಆ ವೇದಿಕೆಯನ್ನು ನಿರ್ಗುಣ ಎಂದು ಕರೆಯಲಾಗುತ್ತದೆ. ನಿರ್ಗುಣ ವೇದಿಕೆಯಲ್ಲಿ ಆನಂದದ ವಸ್ತುವಿನ ಮೇಲೆ ಎಂದಿಗೂ ಘರ್ಷಣೆಯಾಗುವುದಿಲ್ಲ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಯಾವಾಗಲೂ ವಿಭಿನ್ನ ವ್ಯಕ್ತಿಗಳ ನಡುವೆ ಘರ್ಷಣೆ ಇರುತ್ತದೆ, ಏಕೆಂದರೆ ಇಲ್ಲಿ ಪರಮಾತ್ಮ ಕೃಷ್ಣನ ಸರಿಯಾದ ಆನಂದದ ಕೇಂದ್ರವು ತಪ್ಪಿ ಹೋಗಿದೆ. ಭವ್ಯವಾದ ಮತ್ತು ಆಧ್ಯಾತ್ಮಿಕ ರಸ ನೃತ್ಯದ ಕೇಂದ್ರವಾಗಿರುವ ಪರಮಾತ್ಮನು ಭೋಗದ ನಿಜವಾದ ಕೇಂದ್ರವಾಗಿದೆ. ನಾವು ಆತನನ್ನು ಸೇರಲು ಮತ್ತು ಒಂದು ಅತೀಂದ್ರಿಯ ಆಸಕ್ತಿಯೊಂದಿಗೆ ಜೀವನವನ್ನು ಆನಂದಿಸಲು ರಚಿಸಲ್ಪಟ್ಟಿದ್ದೇವೆ ಮತ್ತು ಅದು ಆಧ್ಯಾತ್ಮಿಕ ಆಸಕ್ತಿಯ ಅತ್ಯುನ್ನತ ವೇದಿಕೆಯಾಗಿದೆ. ಮತ್ತು ಏಕತೆಯ ಈ ಪರಿಪೂರ್ಣ ರೂಪವನ್ನು ಅರಿತುಕೊಂಡ ತಕ್ಷಣ ಭ್ರಮೆ, ಮೋಹ ಅಥವಾ ಪ್ರಲಾಪ, ಶೋಕದ ಪ್ರಶ್ನೆಯೇ ಇರುವುದಿಲ್ಲ. ದೇವರಿಲ್ಲದ ನಾಗರಿಕತೆಯು ಭ್ರಮೆಯಿಂದ ಉದ್ಭವಿಸುತ್ತದೆ ಮತ್ತು ಅಂತಹ ನಾಗರಿಕತೆಯು ಫಲಿತಾಂಶವು ಪ್ರಲಾಪವಾಗಿದೆ, ಕೇವಲ ಶೋಕಾಚರಣೆಯ ಸ್ಥಳ. ಆಧುನಿಕ ರಾಜಕಾರಣಗಳಿಂದ ಪ್ರಾಯೋಜಿತವಾದಂತಹ ದೇವರಿಲ್ಲದ ನಾಗರಿಕತೆಯು ಯಾವಾಗಲೂ ಆತಂಕಗಳಿಂದ ತುಂಬಿರುತ್ತದೆ, ಏಕೆಂದರೆ ಅದು ಯಾವುದೇ ಕ್ಷಣದಲ್ಲಿ ಪುಡಿಪುಡಿಯಾಗಬಹುದು. ಅದು ಪ್ರಕೃತಿಯ ನಿಯಮ. ಭಗವದ್ಗೀತೆಯಲ್ಲಿ 7.14 ಹೇಳಿರುವಂತೆ ಪರಮಾತ್ಮನ ಪಾದ ಕಮಲಗಳಲ್ಲಿ ಶರಣಾಗುವವರನ್ನು ಹೊರತುಪಡಿಸಿ ಬೇರೆ ಯಾರೂ ನಿಸರ್ಗದ ಕಠಿಣ ನಿಯಮಗಳನ್ನು ಮೀರಲಾರರು. ಶ್ಲೋಕ 14. ದೈವೀ ಹೇತ ಗುಣಮಯಿ ಮನಮಾಯ ದುರತ್ಯಯ ಆಮೇಶಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಆದ್ದರಿಂದ ನಾವು ಎಲ್ಲ ರೀತಿಯ ಭ್ರಮೆ ಮತ್ತು ಆತಂಕಗಳನ್ನು ತೊಡೆದು ಹಾಕಲು ಮತ್ತು ಎಲ್ಲಾ ವೈವಿಧ್ಯಮಯ ಆಸಕ್ತಿಯಿಂದ ಏಕತೆಯನ್ನು ಸೃಷ್ಟಿಸಲು ಬಯಸಿದರೆ ನಾವು ನಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ದೇವರನ್ನು ತರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಓದ್ತೀನಿ. ಶ್ರೀ ಈಶೋಪನಿಷತ್ ಮಂತ್ರ 7. ನಮ್ಮ ಚಟುವಟಿಕೆಗಳ ಫಲಿತಾಂಶಗಳನ್ನು ಭಗವಂತನ ಆಸಕ್ತಿಯನ್ನು ಪೂರೈಸಲು ಬಳಸಬೇಕು ಮತ್ತು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ಭಗವಂತನ ಆಸಕ್ತಿಯನ್ನು ಪೂರೈಸುವ ಮೂಲಕ ನಾವು ಇಲ್ಲಿ ಉಲ್ಲೇಖಿಸಿರುವ ಆತ್ಮಭೂತ ಆಸಕ್ತಿಯನ್ನು ಗ್ರಹಿಸಬಹುದು. ಈ ಮಂತ್ರದಲ್ಲಿ ಉಲ್ಲೇಖಿಸಲಾದ ಆತ್ಮಭೂತ ಆಸಕ್ತಿ ಮತ್ತು ಭಗವದ್ಗೀತೆಯಲ್ಲಿ 18.54 ಉಲ್ಲೇಖಿಸಲಾದ ಬ್ರಹ್ಮಭೂತ 4.30 ಮತ್ತು 20 ಆಸಕ್ತಿ ಒಂದೇ ಮತ್ತು ಸರ್ವೋಚ್ಚ ಆತ್ಮ ಅಥವಾ ಆತ್ಮ ಸ್ವತಃ ಭಗವಂತ ಮತ್ತು ನಿಮಿಷದ ಆತ್ಮವು ಜೀವಿಯಾಗಿದೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅನುವಾದ: ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ.
ನವ್ಯ ವಾ ದೃಢಯೇ ಯಜ್ಜೋ ಬ್ರಹ್ಮವಾದಿಭಿಃ ನ ಮುಹ್ಯಂತಿ ನ ಶೋಕಂತಿ ನ ಪೃಚ್ಯಂತಿ ಯಥೋ ಗತಃ. ಅನುವಾದ: ಯಾವಾಗಲೂ ಭಕ್ತಿ ಸೇವೆಯ ಚಟುವಟಿಕೆಗಳಲ್ಲಿ ತೊಡಗಿರುವ ಭಕ್ತರು ತಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಹೆಚ್ಚು ತಾಜಾ, ಫ್ರೆಶ್ನೆಸ್ ಮತ್ತು ಹೊಸತನವನ್ನು ಅನುಭವಿಸುತ್ತಾರೆ. ಸರ್ವಜ್ಞನಾದ ಭಕ್ತನ ಹೃದಯದಲ್ಲಿರುವ ಪರಮಾತ್ಮ ಎಲ್ಲವನ್ನೂ ಹೆಚ್ಚು ತಾಜಾವಾಗಿಸುತ್ತಾನೆ. ಇದನ್ನು ಸಂಪೂರ್ಣ ಸತ್ಯದ ಪ್ರತಿಪಾದಕರು ಬ್ರಹ್ಮನ್ ಸ್ಥಾನವೆಂದು ಕರೆಯುತ್ತಾರೆ. ಅಂತಹ ವಿಮೋಚನೆಯ ಹಂತದಲ್ಲಿ ಬ್ರಹ್ಮಭೂತ ಒಬ್ಬನು ಎಂದಿಗೂ ದಿಗ್ಭ್ರಮೆಗೊಳ್ಳುವುದಿಲ್ಲ, ಹಾಗೆಯೇ ಕೊರಗುವುದಿಲ್ಲ ಅಥವಾ ಅನಗತ್ಯವಾಗಿ ಸಂಭ್ರಮಿಸುವುದಿಲ್ಲ. ಇದು ಬ್ರಹ್ಮಭೂತ ಪರಿಸ್ಥಿತಿಯಿಂದಾಗಿ. ಹರೇ ಕೃಷ್ಣ ಯಸ್ಮಿನ್ ಮಾತಾಜಿ. ಸರ್ವಾಣಿ ಭೂತಾನಿ ಆತ್ಮೈವಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಃ ಶೋಕ ಏಕತ್ವಂ ಅನುಪಶ್ಯತಃ. ಮೇಲೆ ಹರೇ ಮಾಡ್ತಿರೋ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಪರಮಾತ್ಮ ಮಾತ್ರ ಎಲ್ಲ ವೈಯಕ್ತಿಕ ಸೂಕ್ತ ಜೀವಿಗಳನ್ನು ನಿರ್ವಹಿಸುತ್ತಾನೆ, ಏಕೆಂದರೆ ಪರಮಾತ್ಮನು ಅವರ ಪ್ರೀತಿಯಿಂದ ಆನಂದವನ್ನು ಪಡೆಯಲು ಬಯಸುತ್ತಾನೆ. ತಂದೆ ತನ್ನ ಮಕ್ಕಳ ಮೂಲಕ ತನ್ನನ್ನು ವಿಸ್ತರಿಸುತ್ತಾನೆ ಮತ್ತು ಸಂತೋಷವನ್ನು ಪಡೆಯುವ ಸಲುವಾಗಿ ಅವರನ್ನು ನಿರ್ವಹಿಸುತ್ತಾನೆ. ಮಕ್ಕಳು ತಂದೆಯ ಇಚ್ಛೆಯನ್ನು ಪಾಲಿಸಿದರೆ ಕುಟುಂಬ ವ್ಯವಹಾರಗಳು ಸುಗಮವಾಗಿ ಒಂದು ಆಸಕ್ತಿ ಮತ್ತು ಆಹ್ಲಾದಕರ ವಾತಾವರಣದೊಂದಿಗೆ ನಡೆಯುತ್ತವೆ. ಪರಮಾತ್ಮನ ಸಂಪೂರ್ಣ ಕುಟುಂಬದಲ್ಲಿ ಅದೇ ಪರಿಸ್ಥಿತಿಯು ಅತೀಂದ್ರಿಯವಾಗಿ ಜೋಡಿಸಲ್ಪಟ್ಟಿದೆ. ವ್ಯಕ್ತಿ ಪರಬ್ರಹ್ಮನ ವೈಯಕ್ತಿಕ ಘಟಕಗಳಷ್ಟೇ. ಭಗವಂತ ಅಥವಾ ಜೀವಿಗಳು ನಿರಾಕಾರರಲ್ಲ. ಅಂತಹ ಅತೀಂದ್ರಿಯ ವ್ಯಕ್ತಿತ್ವಗಳು ಅತೀಂದ್ರಿಯ ಆನಂದ, ಜ್ಞಾನ ಮತ್ತು ಶಾಶ್ವತ ಜೀವನದಿಂದ ತುಂಬಿರುತ್ತವೆ. ಅದು ಆಧ್ಯಾತ್ಮಿಕ ಅಸ್ತಿತ್ವದ ನಿಜವಾದ ಸ್ಥಾನವಾಗಿದೆ ಮತ್ತು ಈ ಅತೀಂದ್ರಿಯ ಸ್ಥಾನದ ಬಗ್ಗೆ ಸಂಪೂರ್ಣ ಅರಿವಾದ ತಕ್ಷಣ ಅವನು ತಕ್ಷಣವೇ ಪರಮಾತ್ಮನಾದ ಶ್ರೀಕೃಷ್ಣನ ಪಾದಕಮಲಗಳಿಗೆ ಶರಣಾಗುತ್ತಾನೆ. ಆದರೆ ಅಂತಹ ಮಹಾತ್ಮ ಅಥವಾ ಮಹಾನ್ ಆತ್ಮವು ಬಹಳ ವಿರಳವಾಗಿ ಕಂಡುಬರುತ್ತದೆ, ಏಕೆಂದರೆ ಅಂತಹ ಅತೀಂದ್ರಿಯ ಸಾಕ್ಷಾತ್ಕಾರವು ಅನೇಕ ಜನ್ಮಗಳ ನಂತರ ಮಾತ್ರ ಸಾಧಿಸಲ್ಪಡುತ್ತದೆ. ಭಗವದ್ಗೀತೆ 7.19 ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಒಮ್ಮೆ ಅದನ್ನು ಸಾಧಿಸಿದ ನಂತರ ಇನ್ನು ಮುಂದೆ ಯಾವುದೇ ಭ್ರಮೆ ಅಥವಾ ಪ್ರಲಾಪ ಅಥವಾ ಭೌತಿಕ ಅಸ್ತಿತ್ವದ ದುಃಖ ಅಥವಾ ಹುಟ್ಟುವ ಮತ್ತು ಸಾವಿನ ದುಃಖಗಳು ಇರುವುದಿಲ್ಲ. ಇವೆಲ್ಲವೂ ನಮ್ಮ ಪ್ರಸ್ತುತ ಜೀವನದಲ್ಲಿ ಅನುಭವಿಸುತ್ತೇವೆ. ಶ್ರೀ ಈಶೋಪನಿಷತ್ತಿನ ಈ ಮಂತ್ರದಿಂದ ನಾವು ಪಡೆಯುವ ಮಾಹಿತಿ ಇದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಏನ್ ಅರ್ಥ ಆಯ್ತು ಎಲ್ರಿಗೂ? ಎಲ್ರು ಓದಿದ್ರಲ್ಲ ಶ್ಲೋಕ 7, ಮಂತ್ರ 7ರಲ್ಲಿ ಏನ್ ಅರ್ಥ ಆಯ್ತು ಎಲ್ರಿಗೂ? ಎಲ್ರು ಒಂದೊಂದು ಪಾಯಿಂಟ್ ಹೇಳಿ. ಹರೇ ಕೃಷ್ಣ. ಪ್ರಯತ್ನ ಪಡಿ, ತಪ್ಪಾದ್ರೂ ಪರವಾಗಿಲ್ಲ. ಪ್ರಭುಜಿ, ಮೂಲತಃ ಜೀವಿ ಭಗವಂತನ ಒಂದು ವಿಭಿನ್ನ ಅಂಶ. ಜೀವ ಕಿಡಿ. ಮತ್ತೆ ಭಗವಂತನಿಗೆ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಸಂಪೂರ್ಣ ಶರಣಾಗತರ ಆದಾಗ ಮಾತ್ರ ಈ ಭ್ರಮೆಯಿಂದ ನಾವು ಹೊರಗಡೆ ಬರ್ತೀವಿ. ಭ್ರಮೆ ಆವರಿಸಲ್ಪಡಲ್ಲ. ಆವಾಗ ನಾವು ಒಂದು ನಿಜವಾದ ಜ್ಞಾನಿ ಅಂತ ಹೇಳ್ತಾರೆ. ಮತ್ತೆ ಅಂಥ ಜ್ಞಾನಿಗೆ ಶರಣಾದವರಿಗೆ ಮಾತ್ರ ಈ ಭ್ರಮೆಯ ಒಂದು ಭಯ ಇರಲ್ಲ. ಅಂದ್ರೆ ಭೌತಿಕ ಕ್ಲೇಶಗಳು ಕಾಡೋದಿಲ್ಲ, ಜನನ ಮರಣ, ಯಾವುದೇ ರೀತಿ ತೊಂದರೆಗಳು ಬಾಧಕಗಳು ಇರುವುದಿಲ್ಲ. ಅವರು ಭಗವಂತನಲ್ಲಿ ಶರಣಾದವರಿಗೆ ಮಾತ್ರ ಈ ಒಂದು ಭ್ರಮೆ ಇರೋದಿಲ್ಲ. ಮತ್ತೆ ಏನು ಅಂತಂದ್ರೆ ಈ ಜೀವಿ ಕಿಡಿ ಅಂತಂದ್ರೆ ಒಂದು ಜೀವಿ ಗುಣಮಟ್ಟದಲ್ಲಿ ಭಗವಂತನಿಗೆ ಒಂದು, ನಾವು ಮತ್ತೆ ಭಗವಂತ ಗುಣಮಟ್ಟದಲ್ಲಿ ಒಂದು, ಆದ್ರೆ ಪ್ರಮಾಣದಲ್ಲಿ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಪ್ರಭುಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಏನು ಅಂತಂತಂದ್ರೆ ಈ ಮಟ್ಟಕ್ಕೆ ಬರ್ಬೇಕು ಅಂತಂದ್ರೆ
ಅಂದ್ರೆ ಎಲ್ಲರನ್ನೂ ಸಮನಾಗಿ ನೋಡುವ ಮಟ್ಟ, ಎಲ್ಲರನ್ನೂ ತನ್ನಂತೆಯೇ ನೋಡಿಕೊಳ್ಳುವ ಮಟ್ಟ, ಇವೆಲ್ಲ ಬರ್ಬೇಕು ಅಂತಂದ್ರೆ, ಅಥವಾ ಭಗವಂತಿಗೆ ಕಡೆಯದಾಗಿ ಅವನ ಪಾದಗಳಲ್ಲಿ ಶರಣಾಗುವ ಮಟ್ಟ ಬರ್ಬೇಕು ಅಂತಂದ್ರೆ ಅದು ಒಮ್ಮಿಂದೊಮ್ಮೆಲೆ ಆಗೋದಿಲ್ಲ ಪ್ರಭುಜಿ. ಬಹಳ 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 ಜನ್ಮಗಳನ್ನ ಎತ್ತಿದ ಮೇಲೆ ಆ ಜ್ಞಾನವನ್ನು ವಿಸ್ತರಣೆಗೊಳಿಸ್ಕೊಳ್ತಾ ನಾವು ಏನು ಅಂತಂದ್ರೆ ಅಂತಿಮವಾಗಿ ಈ ಹಂತಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿ. ಅಷ್ಟಕ್ ಮುಂಚೆ ಖಂಡಿತ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳುತ್ತೇವೆ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹರೇ add ಕೃಷ್ಣ. ಮಾಡ್ತೀರಾ? ಹೇಳಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಪ್ರಯತ್ನ ಪಡಿ, ಎಲ್ರೂ ಪ್ರಯತ್ನ ಪಡಬೇಕು. ಇದು ಎಲ್ರಿಗೂ ಕ್ಲಾಸ್, ಇದು ಅಡ್ವಾನ್ಸ್ಡ್ ಕ್ಲಾಸ್ ಇವೆಲ್ಲ ನಾವು ಮಾಡ್ತಾ ಇರೋದು. ಎಲ್ರೂ ಪ್ರಯತ್ನ ಪಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಈಗ ಸಮರೈಸ್ ಮಾಡೋಣ ಇದನ್ನ. ಈ ಮಂತ್ರದಲ್ಲಿ ನಾವು ಭಗವಂತನ ಶಕ್ತಿ ಮತ್ತು ಜೀವಿಗಳ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ. ಯಾರು ಅಂತಹ ಜ್ಞಾನವನ್ನು ಪಡೆದಿರ್ತಾರೆ ಅಂದ್ರೆ ಭಗವಂತನ ಶಕ್ತಿ ಮತ್ತು ಜೀವಿಗಳ ನಡುವಿನ ಶಕ್ತಿ. ಸೊ ಇವುಗಳ ಸಂಬಂಧ ಏನಿದೆ, ಇವುಗಳ ಜ್ಞಾನವನ್ನು ಯಾರು ಪಡೆದಿರ್ತಾರೆ ಅವನು ಭೌತಿಕ ಸಂಕಷ್ಟಗಳಿಂದ ಮುಕ್ತನಾಗ್ತಾನೆ. ಸೊ ಅವನು ಹೇಗೆ ಮುಕ್ತನಾಗ್ತಾನೆ ಎನ್ನುವುದರ ಬಗ್ಗೆ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡಲಾಗಿದೆ. ಶ್ರೀಲ ಪ್ರಭುಪಾದರ ಒಂದು ಭಾವಾರ್ಥದ ಒಂದು ಸಮರಿಯನ್ನು ನೋಡೋಣ. ಇಲ್ಲಿ ಐಕ್ಯತೆಯ ಸ್ವರೂಪ ಏಕತ್ವಂ ಅನ್ನುವ ಒಂದು ಶಬ್ದ ಇದೆ. ಏಕತ್ವಂ ಅಂದ್ರೆ ಐಕ್ಯತೆ, ಅಂದ್ರೆ ಎಲ್ಲವೂ ಒಂದೇ ಎಂದು ಭಾವಿಸುವುದಿಲ್ಲ, ಆದ್ರೆ ಎಲ್ಲವೂ ಒಂದೇ ಮೂಲ ಶಕ್ತಿಯಿಂದ ಬಂದಿದೆ. ಅಂದ್ರೆ ಏಕತ್ವಂ ಅಂದ್ರೆ ಎಲ್ಲವೂ ಒಂದು ಮೂಲ ಶಕ್ತಿಯಿಂದ ಬಂದಿದೆ ಎನ್ನುವುದರ ಅರಿವು. ಸೊ ಗುಣದಲ್ಲಿ ಒಂದೇ, ಪ್ರಮಾಣದಲ್ಲಿ ಬೇರೆ. ಜೀವಿಯು, ಇದು ಶ್ರೀಲ ಪ್ರಭುಪಾದರು ಈ ಸಮುದ್ರದ ನೀರಿನ ಒಂದು ಉದಾಹರಣೆಯನ್ನು ಬಹಳ ಬಾರಿ ಕೊಟ್ಟಿದ್ದಾರೆ. ಗುಣದಲ್ಲಿ ಒಂದೇ, ಪ್ರಮಾಣದಲ್ಲಿ ಬೇರೆ. ಸೊ ಜೀವಿಯ ಪರಮಾತ್ಮನ ಗುಣದಲ್ಲಿ ಒಂದೇ ಆಗಿರುತ್ತೆ, ಗುಣದಲ್ಲಿ ಒಂದೇ. ನಾವು ಪರಮಾತ್ಮನಲ್ಲಿ ಏನೇನು ಗುಣಗಳಿದ್ದಾವೋ ಅವೆಲ್ಲವೂ ನಮ್ಮಲ್ಲಿದೆ. ಆದ್ರೆ ನಮ್ಮಲ್ಲಿ ಯಾವ ಗುಣಗಳಿದ್ದಾವೋ ಅವೆಲ್ಲವೂ ಗುಣಗಳು ಪರಮಾತ್ಮನಿಂದಲೇ ಬಂದಿರೋವು. ಯಾಕಂದ್ರೆ ನಮ್ಮಲ್ಲಿ ಏನು ನಾವು ಒಂದು ಭಕ್ತಿ ಮಾಡುವ ಗುಣ ಇರ್ಬೋದು, ಅಥವಾ ಒಂದು ಹಠ ಮಾಡುವ ಗುಣ ಇರ್ಬೋದು, ಅಥವಾ ಇನ್ನೇನಾದ್ರೂ ಗುಣ ಇರ್ಬೋದು, ದ್ವೇಷ ಮಾಡುವ ಗುಣ, ಇವೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿರೋದು. ಅಲ್ಲಿಲ್ಲ ಅಂದ್ರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವದ್ಗೀತೆ 15ನೇ ಪಾಯಿಂಟ್ 1ನೇ ಶ್ಲೋಕದಲ್ಲಿ ಹೇಳಿರೋದಂತೆ ಊರ್ಧ್ವಮಾನ ಮತ ಶಾಖಂ. ಈ ರೀತಿಯಾಗಿ ಊರ್ಧ್ವದ ಇದು ಶೋಕ ಇದೇ ಮರ ಏನಿದೆ, ಸೊ ಇದರಲ್ಲಿ ಒಂದು ಮರದ ರೂಪದಲ್ಲಿ ಅದು ಕೂಡ ಇಲ್ಲಿ ರಿಫ್ಲೆಕ್ಟೆಡ್, ಅಂದ್ರೆ ಉಲ್ಟಾ ರಿಫ್ಲೆಕ್ಟ್ ಆಗಿದೆ ಅಷ್ಟೇ. ಅಲ್ಲಿರೋದೆಲ್ಲವೂ ಇಲ್ಲಿದೆ, ಆದ್ರೆ ಉಲ್ಟಾ ಮತ್ತು ಟೆಂಪರರಿ. ಇದು ಬಹಳ ದಿವಸ ಇರುವುದಿಲ್ಲ. ಇದು ಪ್ರತಿಯೊಂದು ಕಲ್ಪದಲ್ಲೂ ಸಂಪೂರ್ಣವಾಗಿ ನಾಶವಾಗುತ್ತೆ, ಮತ್ತೆ ರೀಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ಜೀವಿಯು ಪರಮಾತ್ಮನ ಎಲ್ಲ ಗುಣಗಳನ್ನು ಹೊಂದಿರ್ತಾನೆ. ಆದ್ರೆ ಬೆಂಕಿ ಮತ್ತು ಕಿಡಿಗಳು ಎರಡರಲ್ಲೂ ಶಾಖ ಇದೆ, ಎರಡರಲ್ಲೂ ಬೆಳಕಿನ ಗುಣ ಇದೆ. ಆದ್ರೆ ಕಿಡಿಗಳ ಶಾಖದ ಪ್ರಮಾಣ ಏನಿದೆ ಅದು ಸಂಪೂರ್ಣ ಅಗ್ನಿಗೆ ಎಂದಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೀವಿಯು ಪರಮಾತ್ಮನ ಶಕ್ತಿಯ ಒಂದು ಅಂಶ, ಸೂಕ್ಷ್ಮ ಅಂಶ ಮಾತ್ರ. ಎಲ್ಲವೂ ಭಗವಂತನ ಶಕ್ತಿ, ಜೀವಿಯು ಪರಮಾತ್ಮನ ಒಂದು ತಟಸ್ಥ ಶಕ್ತಿ. ಇಂಗ್ಲಿಷಲ್ಲಿ ಇದನ್ನು ಮಾರ್ಜಿನಲ್ ಪೊಟೆನ್ಸಿ ಅಂತಾರೆ, ತಟಸ್ಥ ಶಕ್ತಿ ಅಂತಾರೆ. ಆಂತರಿಕ ಶಕ್ತಿ, ಬಾಹ್ಯ ಶಕ್ತಿ ಮತ್ತು ತಟಸ್ಥ ಶಕ್ತಿ ಅಂತ ಹೇಳಿ. ಈ ಬಾಹ್ಯ ಶಕ್ತಿ ಏನಿದೆ ಇದರಲ್ಲಿ 3 ಗುಣಗಳಿವೆ. ನಮ್ಗೆ ಸತ್ವ, ರಜಸ್ ಮತ್ತು ತಮೋ ಗುಣಗಳಿದ್ದಾವೆ, ಮತ್ತು ಇದನ್ನು ದುರ್ಗಾದೇವಿ ಕಂಟ್ರೋಲ್ ಮಾಡ್ತಾಳೆ. ಸೊ ಆ ದುರ್ಗಾದೇವಿ ಅಂದ್ರೆ ಮಾಯೆ ಕಂಟ್ರೋಲ್ ಮಾಡ್ತಾಳೆ. ಸೊ ಇದು ಬಾಹ್ಯ ಶಕ್ತಿ. ಅದು ಆಂತರಿಕ ಶಕ್ತಿ ಅಂದ್ರೆ ಭಗವಂತನ ಲಾದಿನಿ ಶಕ್ತಿ, ಅದು ರಾಧಾರಾಣಿ ಕಂಟ್ರೋಲ್ ಮಾಡ್ತಾರೆ, ಅದು ಯೋಗ ಮಾಯೆ. ಸೊ ಮಧ್ಯದಲ್ಲಿ ತಟಸ್ಥ ಶಕ್ತಿ, ನಾವೊಂಥರ ಇದು ಗೋಡೆ ಮೇಲೆ ಕೂತ್ಕೊಂಡಂಗೆ, ಬೆಕ್ಕು ಗೋಡೆ ಮೇಲೆ ಕೂತ್ಕೊಂಡಂಗೆ ನಮಗೆ ಒಂದು ಫ್ರೀಡಮ್ ಅನ್ನು ಕೊಡಲಾಗಿದೆ. ನಾವು ಈ ಕಡೆನಾದ್ರೂ ಹಾಕೋಬಹುದು, ಆ ಕಡೆನಾದ್ರೂ ಹಾಕೋಬಹುದು. ಇದು ನಾವು ಹೇಗೆ ಅಂದ್ಬಿಟ್ಟು ನಾವು ಏನ್ ಮಾಡ್ಬೇಕು ಅನ್ನೋದು ನಮಗೆ ಬಿಟ್ಟಿತ್ತು. ಸೊ ಈ ರೀತಿ ಸ್ವಲ್ಪ ಸ್ವಾತಂತ್ರ್ಯ ಏನ್ ಕೊಟ್ಟಿದ್ದಾನೆ ಭಗವಂತ, ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಾವು ಭಗವಂತನ ಶಕ್ತಿ ಲಾದಿನಿ ಶಕ್ತಿಯೊಂದಿಗೆ, ರಾಧಾರಾಣಿಯ ಶಕ್ತಿಯೊಂದಿಗೆ ಮರ್ಜ್ ಆಗ್ಬಹುದು. ಇಲ್ಲ ಅಂದ್ರೆ ನಾವು ಮಾಯೆಯ ಜೊತೆ ಇರ್ಲೇಬೇಕು, ಮಧ್ಯದಲ್ಲಿ ಕೂತ್ಕೊಂಡಿರಕ್ ಆಗೋದಿಲ್ಲ. ಸೊ ಅಲ್ಲಿರ್ಬೇಕು, ಇಲ್ಲ ಇಲ್ಲಿರ್ಬೇಕು. ಸೊ ಯಾವ್ದು ಒಳ್ಳೇದು ಅದು ನಾವು ಡಿಸೈಡ್ ಮಾಡಬೇಕು. ಸಮಸ್ತ ಜಗತ್ತು ಭಗವಂತನ ಶಕ್ತಿ. ಸೊ ಶಕ್ತಿಯು ಶಕ್ತಿವಂತರಿಂದ ಬೇರೆ ಇಲ್ಲ. ಆದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಶಕ್ತಿ ಬರೋದು ಎಲ್ಲಿಂದ? ಶಕ್ತಿಮಾನನಿಂದ ಬರುವುದು. ಶಕ್ತಿಮಾನ ಯಾರು? ಭಗವಂತ. ಅದರಿಂದ ಒಬ್ಬ ಜ್ಞಾನಿ
ಎಲ್ಲವನ್ನೂ ಕೂಡ ಪರಮಾತ್ಮನ ಶಕ್ತಿಯ ಅಭಿವ್ಯಕ್ತಿ ಎನ್ನುವ ಒಂದು ನಾಲೆಡ್ಜ್ ಅವನಿಗಿರುತ್ತೆ. ಸೊ ಇಲ್ಲಿ ಆಸಕ್ತಿಯ ಐಕ್ಯತೆ ಅನ್ನೋ ಇನ್ನೊಂದು ಶಬ್ದವನ್ನು ನಾವು ನೋಡ್ಬೋದು. ಸಮಸ್ತ ಜೀವಿಗಳು ಭಗವಂತನ ಕುಟುಂಬದ ಸದಸ್ಯರು. ಇದಾಗ್ಲೇ ನಮ್ಗೆ ಈಗ ಇದರ ಜ್ಞಾನ ಬಂದಿದೆ ನಮ್ಗೆ. ಸುಮಾರು 4-5 ವರ್ಷದಿಂದ ನಾವು ಇದೆಲ್ಲ ನೋಡ್ತಾ ಇದೀವಿ, ಈ ಕ್ಲಾಸ್ಗಳೆಲ್ಲ ನೋಡ್ತಾ ಇದೀವಿ, ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ. ಸೊ ಸಮಸ್ತ ಜೀವಿಗಳು ಭಗವಂತನ ಕುಟುಂಬದ ಸದಸ್ಯರು ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಅವರ ಮೂಲ ಸ್ವಭಾವ ಏನು? ಸಚ್ಚಿದಾನಂದ, ಆನಂದಮಯವಾಗಿರೋದು ನಮ್ಮ ಮೂಲ ಸ್ವಭಾವ. ಆದ್ರೆ ಆ ಭಗವಂತನೇ ಇದರ ಆನಂದದ ಕೇಂದ್ರ. ಆದ್ದರಿಂದ ಎಲ್ಲ ಜೀವಿಗಳು ಆನಂದ ಬೇಕು ಅಂದ್ರೆ ಭಗವಂತನಲ್ಲಿ ಕನೆಕ್ಟ್ ಮಾಡ್ಕೋಬೇಕು, ಮೂಲ ಸ್ಥಾನಕ್ಕೆ. ಅಂದ್ರೆ ಭಗವಂತನ ಸೇವೆಗೆ ಮರಳಿದಾಗ ಮಾತ್ರ ನಮಗೆ ಆನಂದ ಸಿಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಿ ಆನಂದ ಇಲ್ಲವೋ ಇದು ದುಃಖಾಲಯಂ ಅಶಾಶ್ವತಂ ಭಗವಂತನೇ ಹೇಳಿದ್ದಾರೆ. ಈ ಭೂಮಿ ಏನಿದೆ, ಈ ಭೌತಿಕ ಲೋಕ ಏನಿದೆ, ಇದು ದುಃಖಾಲಯ ಮತ್ತು ಅಶಾಶ್ವತ. ಈ ದುಃಖಾಲಯದಲ್ಲಿ ನಿಮ್ಗೆ ಒಂದು ಆನಂದ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೂ ಎಲ್ಲಿ ಹೋದ್ರೂ ನಿಮ್ಗೂ ದುಃಖನೇ ಸಿಗೋದು. ಆಸಕ್ತಿ ಅದು ಎಲ್ಲಿ ನಿಮ್ಗೂ ಸುಖ ಸಿಗೋದಿಲ್ಲ. ಬ್ರಹ್ಮಲೋಕದಲ್ಲೂ ದುಃಖನೇ. ಬ್ರಹ್ಮಲೋಕದಲ್ಲಿ, ಇಂದ್ರಲೋಕದಲ್ಲಿ, ಈ ಮೇಲಿನ ಲೋಕಗಳು ಏನಿದೆ ಊರ್ಧ್ವ ಲೋಕಗಳಲ್ಲಿ, ಅಲ್ಲೂ ಕೂಡ ಕಾಂಪಿಟೇಷನ್. ನನ್ನ ಹತ್ರ ನಿನಗಿಂತ ಜಾಸ್ತಿ ಆಸೆ ಇದೆ, ನಿನ್ನಗಿಂತ ನನ್ನ ಹತ್ರ ಒಳ್ಳೆ ಇದಿದೆ, ನಾನು ನಿನಗಿಂತ ದೊಡ್ಡ ಭಕ್ತ. ಈ ರೀತಿಯಾಗಿ ಅಲ್ಲೂ ಕೂಡ ಹೊಡೆದಾಟಗಳೇ, ಅಲ್ಲೂ ಕೂಡ ಏನಿಲ್ಲ. ಸೊ ಅದು ಒಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಲ್ಲೂ ಕೂಡ ಅಷ್ಟೇ. ನೀವು ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೂ ಪ್ರತಿದಿನ ಜಗಳಗಳೇ ಇರೋದು. ಇಲ್ಲಿ ಸುಖ ಅನ್ನೋದು ಸಾಧ್ಯವೇ ಇಲ್ಲ. ಇದು ಆನಂದ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆನಂದ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಯಾರು ಆನಂದದ ಕೇಂದ್ರ ಇದ್ದಾರೆ ಆ ಕೇಂದ್ರಕ್ಕೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಅದು ಏನು? ಭಗವಂತನ ಸೇವೆ, ಭಗವತ್ ಸೇವೆ. ಯಾವಾಗ ನಾವು ಈ ಜ್ಞಾನವನ್ನು ಪಡ್ಕೊಳ್ತೇವೆ, ನಮಗೆ ಭ್ರಮೆ ಮತ್ತು ಆತಂಕದ ನಾಶ ಆಗುತ್ತೆ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಈ ಲೋಕದವ್ರು ಅಲ್ವೇ ಅಲ್ಲ, ನಾವು ಐಹಿಕ ಲೋಕದವ್ರು ಅಲ್ವೇ ಅಲ್ಲ, ನಾವು ಆಧ್ಯಾತ್ಮಿಕ ಲೋಕದವರು. ಅಂದ್ರೆ ಇಲ್ಲಿ ಏನೇ ಹಾಕೊಂಡೋಗ್ಲಿ ನಮ್ಗೆ ಏನಾಗ್ಬೇಕಾಗಿದೆ. ಸೊ ಅದೇ ರೀತಿ ಇವಾಗ ನಾವು ಮಲ್ಕಿರ್ತೇವೆ, ಮಲಗಿದ ಕನಸುಗಳು ಬರ್ತಾ ಇರ್ತೇವೆ. ನಾವು ಕನಸಿನಲ್ಲಿ ನಾವೇನ್ ಅನ್ಕೋತೀವಿ, ನಾವು ಕನಸಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಅದರಿಂದ ನಮ್ಗೆ ಭ್ರಮೆ ಆಗುತ್ತೆ, ಆತಂಕ ಆಗುತ್ತೆ. ಕೆಲವು ಸಾರಿ ಯಾರೋ ಅಟ್ಟಿಸ್ಕೊಂಡ್ ಬಂದಂಗೆ ಅನ್ಸುತ್ತೆ, ಕೆಲವು ಸಾರಿ ಯಾವ್ದೋ ಒಂದು ಹುಲಿ ಅಟ್ಟಿಸ್ಕೊಂಡ್ ಬಂದಂಗೆ ಆಗುತ್ತೆ, ಕೆಲವು ಸಾರಿ ನಾವು ಯಾವ್ದ್ರ ಹಿಂದೆ ಓಡ್ತಾ ಇದ್ದಂಗೆ ಅನ್ಸುತ್ತೆ. ಸೊ ಅದೆಲ್ಲ ಭ್ರಮೆ ಮತ್ತು ಆತಂಕ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಇದು ಕನಸು, ನಾವೆಲ್ಲ ಇದು ನಮ್ಮದು, ನಾವು ಕನಸಿನಿಗೂ ನಮಗೂ ಏನು ಕನೆಕ್ಷನ್ ಇಲ್ಲ ಅಂದ್ಬಿಟ್ಟು ಯಾವಾಗ ನಮ್ಗೆ ಅರ್ಥ ಆಗುತ್ತೆ, ಅವಾಗ ಭ್ರಮೆನೂ ಹೊರಟಾಗುತ್ತೆ, ಆ ಆತಂಕನೂ ಹೊರಟಾಗುತ್ತೆ. ಸೊ ಅದರಿಂದ ಇಲ್ಲಿ ಭ್ರಮೆಯಿಂದ ಮುಕ್ತಿ ಸಿಗುತ್ತೆ. ಈ ಐಕ್ಯತೆಯ ಜ್ಞಾನ ಯಾವಾಗ ನಾವು ಬೆಳೆಸ್ಕೋತೀವಿ, ಅವಾಗ ಎರಡು ದೊಡ್ಡ ಸಂಕಷ್ಟಗಳು ಇವು ಯಾವುದು? ಭ್ರಮೆಯನ್ನು ಎಲ್ಲಾ ಜೀವಿಗಳು, ಆಧ್ಯಾತ್ಮಿಕ ಅಂಶಗಳು ಮತ್ತು ಭಗವಂತನ ಭಾಗಗಳನ್ನ ನೋಡಿದಾಗ ಏನ್ ಮಾಡ್ತೀವಿ, ನಾವು ಯಾರಿಗೂ ನಾವು ಹಾನಿ ಮಾಡ್ಲಿಕ್ಕೆ ಬಯಸೋದಿಲ್ಲ, ಅಥವಾ ಯಾರನ್ನು ಕೂಡ ನಾವು ಶತ್ರು ಅಂತ ಅನ್ಕೊಳ್ಳೋದೇ ಇಲ್ಲ. ಆದ್ರಿಂದ ನಾವು ಭಗವಂತನಿಂದ ಬೇರೆ, ಅಥವಾ ಇದು ನನ್ನದು, ಇದು ನಿನ್ನದು ಎನ್ನುವ ಒಂದು ಭ್ರಮೆ ಏನಿದೆ ಅದು ನಾಶವಾಗುತ್ತೆ. ಸೊ ನಂತರ ಏನಾಗುತ್ತೆ, ಯಾವಾಗ ಈ ಭ್ರಮೆ ನಾಶವಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆತಂಕದಿಂದ ಮುಕ್ತಿ ಸಿಗುತ್ತೆ. ಸೊ ಆತಂಕ ಯಾವಾಗ? ನಾವು ಕನಸಿನಲ್ಲಿ ನಾವು ಪಾರ್ಟ್ ಅಂತ ತಿಳ್ಕೊಂಡಾಗಲೇ ನಮ್ಗೆ ಆತಂಕ ಇರೋದು. ಸೊ ಯಾವಾಗ ನಾವು ಈ ದೇಹದ ಪಾರ್ಟ್ ಅಂತ ನಾವು ಯಾವಾಗ ತಿಳ್ಕೊತೇವೆ, ಆವಾಗ ನಮಗೆ ಇದು ನಷ್ಟಗಳು ಆಗುತ್ತೆ. ವೃದ್ಧಾಪ್ಯ, ಮರಣ, ಜೀವನದಲ್ಲಿ ಕಷ್ಟ ಸುಖಗಳು, ವಿಫಲತೆಗಳು, ಇವುಗಳ ಎಲ್ಲ ಬಗ್ಗೆ, ದುಃಖ ಮತ್ತು ಸುಖ ಬಗ್ಗೆ ನಾವು ಉಂಟಾಗುತ್ತೆ ನಮ್ಗೆಲ್ಲವೂ. ಆದ್ರೆ ಈ ಎಲ್ಲಾ ಜೀವಿಗಳನ್ನು ಅನಂತವಾದ ಪರಮಾತ್ಮನ ಕುಟುಂಬದ ಭಾಗ ಎಂದು ನಾವು ನೋಡಿದಾಗ, ಇದರ ನಕ್ಷರವಾದ ಯಾವುದೇ ಒಂದು ಈ ವಸ್ತುವಿನಲ್ಲಿ ನಮ್ಗೆ ಅದು ಏನೇ ಆಗಲಿ ನಮ್ಗೆ ದುಃಖ ಬರುವುದಿಲ್ಲ. ಅದರಿಂದ ದೈವಿ ನಿಯಮಗಳೇ ಅಹಂಕಾರಿ ಮತ್ತು ಭಗವಂತನ ನಾಗರಿಕತೆಯನ್ನು ಇವು ನಾಶಗೊಳಿಸುತ್ತವೆ. ಸೊ ಅದೇನ್ ಮಾಡುತ್ತೆ, ನಾವು ಭಗವಂತನಲ್ಲಿ ದೈವಿ ನಿಯಮಗಳು ಇವೆಲ್ಲ ಅಂದ್ರೆ ನಾವು ರಾಧಾರಾಣಿಯ ಕಂಟ್ರೋಲ್ಗೆ ಯಾವಾಗ ಹೋಗ್ತೀವಿ, ಅವಾಗ ಏನಾಗುತ್ತೆ, ಈ ಅಹಂಕಾರ ಮತ್ತು ಭಗವಂತನ ಇಲ್ಲದ ನಾಗರಿಕತೆ ಅದು ಎಲ್ಲ ನಾಶವಾಗುತ್ತೆ. ಸೊ ಅದರಿಂದ ಶರಣಾಗತನಾದಾಗ ಎಲ್ಲವೂ ಕೂಡ ಭಗವಂತನ ಕಂಟ್ರೋಲ್ ನಾವು ಇದ್ದಾಗ ಅಂತ ನಮ್ಗೆ ಗೊತ್ತಾಗುತ್ತೆ, ಭಗವಂತ ಫುಲ್ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅಂತ. ನಮ್ಮ ಜೀವನದ ಪ್ರತಿ ಕ್ಷಣವನ್ನು ಭಗವಂತ ಮಾನಿಟರ್ ಮಾಡ್ತಾ ಇದ್ದಾರೆ, ಭಗವಂತ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಎನ್ನುವ ಒಂದು ಜ್ಞಾನ ನಮಗೆ ಬರುತ್ತೆ. ಅವಾಗ ಏನಾಗುತ್ತೆ, ಈ ಎಲ್ಲಾ ದೈವಿ ನಿಯಮಗಳೇ ನಮಗೆ ಈ ಎಲ್ಲಾ ಅಹಂಕಾರವನ್ನು ತೆಗೆದಾಗುತ್ತೆ. ಮತ್ತೆ ಈ ಅಂತಿಮ ಆಧ್ಯಾತ್ಮಿಕ ಅರಿವು ಏನಾಗುತ್ತೆ, ಅದರಿಂದ ನಮ್ಗೆ ಏನಾಗುತ್ತೆ, ಶರಣಾಗತಿಯೇ ಗುರಿ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಅರಿವೇನಿದೆ, ಈ ಶರಣಾಗತಿನೇ ನಮ್ದು ಗುರಿ ಅಂತ, ಅದು ನಮ್ಮ ಸಹಜ ಸ್ಥಿತಿ. ಭಗವಂತನಲ್ಲಿ ಶರಣಾಗತರಾಗುವುದು ಮತ್ತೆ ಭಗವಂತನ ಸೇವೆ ಮಾಡುವುದು ಇದು ನಮ್ಮ ಸಹಜ ಸ್ಥಿತಿ. ಈ ಮಟ್ಟದಲ್ಲಿ ಜ್ಞಾನಿ ಏನ್ ಮಾಡ್ತಾನೆ, ತನ್ನ ನಿಜವಾದ ಒಂದು ಸಂಬಂಧವನ್ನು ಭಕ್ತ ನಾನು ಎನ್ನುವ ಸಂಬಂಧವನ್ನು, ಭಗವಂತನ ಸೇವೆ ನಾನು ಎನ್ನುವುದರ ಒಂದು ಸಂಬಂಧವನ್ನು ಅವನು ಅರ್ಥ ಮಾಡ್ಕೊಳ್ತಾನೆ.
ಮತ್ತು ಅದರಿಂದ ಅವನೇನ್ ಮಾಡ್ತಾನೆ, ತನ್ನ ಸ್ವಂತ ಒಂದು ಆನಂದಕ್ಕಾಗಿ ಶ್ರಮಿಸೋದಿಲ್ಲ ಅವನು. ಯಾಕಂದ್ರೆ ತಾನು ಎಷ್ಟೇ ಶ್ರಮಿಸಿದ್ರೂ ಕೂಡ ತನಗೆ ಆನಂದ ಸಿಗುವುದಿಲ್ಲ ಈ ಭೌತಿಕ ಲೋಕದಲ್ಲಿ ಎನ್ನುವುದರ ಒಂದು ಸತ್ಯವನ್ನು ಅವನು ತಿಳ್ಕೊಂಡಿರ್ತಾನೆ. ಸೊ ಅದರಿಂದ ಅವನೇನ್ ಮಾಡ್ತಾನೆ, ಆನಂದ ಬೇಕು ಅಂದ್ರೆ ಭಗವಂತನ ಪಾದಕಮಲಗಳಲ್ಲಿ ಶರಣಾಗ್ಬೇಕು. ಮತ್ತು ಹೇಗೆ ಶರಣಾಗೋದು? ಭಕ್ತಿ ಸೇವೆಯಿಂದ ಸುಲಭವಾಗಿ ಶರಣಾಗಬಹುದು. ಸೊ ಅದರಿಂದ ತನ್ನ ಸ್ವಂತ ಆನಂದಕ್ಕಾಗಿ ಶ್ರಮಿಸುವ ಬದಲು ಭಗವಂತನ ಸಂತೋಷಕ್ಕಾಗಿ ಅವನು ಶ್ರಮಿಸ್ತಾನೆ. ಅಂದ್ರೆ ತನ್ನಲ್ಲಿರುವ ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾನೆ. ಸೊ ನಂತರ ಏನ್ ಮಾಡ್ತಾನೆ, ಪರಮ ಪುರುಷನಿಗೆ ಅವನು ಶರಣಾಗ್ತಾನೆ. ಈ ಅಪರೂಪದ ಅರಿವು ಲಭಿಸಿದ ನಂತರ ಭಗವಂತ ಹೇಳ್ತಾನೆ, ಬಹುನಾನಾಂ ಜನ್ಮನಾಮ್ ಅಂತ, ಅಂದ್ರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ್ಮಗಳ ನಂತರ ಅವನಿಗೆ ಗೊತ್ತಾಗತ್ತೆ, ವಾಸುದೇವಂ ಸರ್ವಮಿತಿ, ವಾಸುದೇವನೇ ಎಲ್ಲ, ಸ್ವಲ್ಪ ಕಾರಣ ವಾಸುದೇವ ಎನ್ನುವ ಜ್ಞಾನಾಗತಿ ಅವನಿಗಾಗುತ್ತೆ. ಆತರ ಒಂದು ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಅವನಿಗೆ, ಅವಾಗ ಏನಾಗುತ್ತೆ, ಅವನ ಎಲ್ಲ ಜೀವನದ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಮತ್ತು ಅವನು ಕೂಡ ಶರಣಾಗತನಾಗ್ತಾನೆ ಭಗವಂತನಿಗೆ. ಅವಾಗ ಶರಣಾಗತನಾದಾಗ ಏನಾಗುತ್ತೆ, ಭೌತಿಕದ ಜನ್ಮ ಮರಣ ಮತ್ತು ದುಃಖಗಳು ಸಂಪೂರ್ಣವಾಗಿ ಅವನು ನಿಲುಗಡೆ ಆಗುತ್ತೆ. ಯಾಕಂದ್ರೆ ಅದರಿಂದ ಅವನು ಹೊರಗಡೆ ಬರ್ತಾನೆ ಮತ್ತು ಗೋಲಕ ಬೃಂದಾವನದಲ್ಲಿ ಅವನು ಭಗವಂತನ ಶಾಶ್ವತ ಸೇವೆಯಲ್ಲಿ ತೊಡಗ್ತಾನೆ. ಸೊ ಅದರಿಂದ ಅವನೇನ್ ಮಾಡ್ತಾನೆ, ಶ್ರೀಕೃಷ್ಣನ ಚರಣಗಳಿಗೆ ಚರಣಾಗಿ ತನ್ನ ಭೌತಿಕ ಒಂದು ಶರಣಾಗತಿ, ಭೌತಿಕದಲ್ಲಿ ಕೂಡ ಭಗವಂತನ ಶರಣಾಗ್ತಾನೆ. ಸೊ ಅದರಿಂದ ಈ ಮಂತ್ರದ ಒಂದು ಸಮರಿ ಏನಂದ್ರೆ, ಪ್ರತಿಯೊಬ್ಬರಿಗೂ ಭಗವಂತನ ಆಸಕ್ತಿಯಲ್ಲಿ ತಮ್ಮ ಆಸಕ್ತಿಯನ್ನು ವಿಲೀನಗೊಳಿಸ್ಕೊಳ್ಬೇಕು. ಅಂದ್ರೆ ನಮ್ಮ ಆಸೆಗಳು ಏನಿದೆ ಅದು ಭಗವಂತನ ಆಸೆಗಳ ಜೊತೆ ಸೇರಿಸ್ಕೊಳ್ಬೇಕು. ಅಂದ್ರೆ ಭಗವಂತನ ಆಸೆಗಳ ಜೊತೆ ನಮ್ಮ ಗುರಿಯನ್ನು ಇಟ್ಕೊಳ್ಬೇಕು ಮತ್ತು ಭಗವಂತನನ್ನು ಆರಾಧನೆ ಮಾಡಬೇಕು. ಇದರಿಂದ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಶಾಶ್ವತವಾದ ಸಂತೋಷ ಮತ್ತು ಸುಖವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರಿಂದಾಗಿ ನಾವು ಈ ಜೀವನ್ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುತ್ತೀವಿ. ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಆಡ್ ಮಾಡ್ಲಿಕ್ಕಿದೆಯಾ? ಏನಾದ್ರು ಮಿಸ್ ಮಾಡಿದೀವ? ಇಲ್ಲ ಗುರುಜಿ. ಎಲ್ಲ ಕವರ್ ಆಯ್ತಾ? ಓಕೆ, ಎಲ್ಲ ಕವರ್ ಆಯ್ತು ಅಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 8ನೇ ಶ್ಲೋಕ ವಿವರಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ಕೋತೀನಿ, ಓದ್ಬಿಟ್ಟು ಇಟ್ಟಿರೋಣ. ಮುಂದಿನ ವಾರದಲ್ಲಿ ಈ ಶ್ಲೋಕದ ವಿವರಣೆಯನ್ನು ನಾವು ನೋಡೋಣ. ಶ್ಲೋಕ 8, ಮಂತ್ರ 8. ಸಪರ್ಯಗಾಚುಕ್ರಮಕಾಯ ಮೌರಣ ಮಸ್ನಾವಿರಂ ಶುದ್ಧಮ ಪಾಪವಿದ್ದಂ ಕವಿರ್ಮ ನಿಶಿ ಪರಿಭೂ ಸ್ವಯಂಭೂರ್ ಯಥಾ ತಥ್ಯತೋ ಅರ್ಥಾನ್ ನತದಾಚ್ಛ್ವತೀಭ್ಯ ಸಮಾಭ್ಯಃ. ಸಪರ್ಯಗಾಚುಕ್ರಮಕಾಯ ಔರಣಂ ಅಸ್ನಾವಿರಂ ಶುದ್ಧು ಅಪಾಪವಿದ್ದಂ ಕವಿಃ ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತ ಅರ್ಥಾನ್ ವ್ಯವದಾತ್ ಶಾಶ್ವತೀಭ್ಯ ಸಮಾಭ್ಯಃ. ಈಗ ರಿಪೀಟ್ ಮಾಡೋಣ. ಇದು ಸ್ವಲ್ಪ ಕಷ್ಟ ಇದೆ ಈ ಶ್ಲೋಕ. ಸಪರ್ಯಗಾಚುಕ್ರಂ ಅಕಾವ್ಯಂ ಔರಣಂ ಅಸ್ನಾವಿರಂ ಶುದ್ಧ ಅಪಾಪವಿದ್ದಂ ಕವಿ ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯತಃ ಅರ್ಥಾನ್ ವ್ಯವದಾತ್ ಶಾಶ್ವತೀಭ್ಯ ಸಮಾಭ್ಯಃ. ಸಪರ್ಯಗಾತ್ ಶುಕ್ರಕಾಯಂ ಆವರಣಃ ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧು ಅಪಾಪವಿದ್ದಂ ಅಸ್ಸಾವಿರಂ ಶುದ್ಧು ಅಪಾಪವಿದ್ದಂ ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ
अस्नाविरं शुद्धा पापविद्धम् अस्साविरं शुद्धमापापविद्धम् कवि मनीषी परिभो स्वयंभो कविर्मनीषी परिभू स्वयंभूर् कवि मनीषी परिभो स्वयंभो कविर्मनीषी परिभू स्वयंभूर् कविर्मनीषी परिभो स्वयंभोर् कविर्मनीषी परिभू स्वयंभूर् यथा तथ्यत् अर्थान् यथा तथ्यतो अर्थान् व्यवदात् शाश्वतीभ्य समाभ्यः व्यवदच्चाश्वतीभ्यः समाभ्यः यथा तथ्यता अर्थान् व्यवदात् शाश्वतीभ्य समाभ्यः यथा तथ्यतो अर्थान् वृद्धदच्चाश्वतीभ्यः समाभ्यः ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಂತ ವ್ಯಕ್ತಿಯು ಎಲ್ಲರಿಗಿಂತಲೂ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ಪ್ರಣಿವಿಲ್ಲದವನು ಅಂದ್ರೆ ತೆಗಳಿಕೆಗೆ ಒಳಪಡದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಅಂತಹ ವ್ಯಕ್ತಿಯು ಎಲ್ಲರಿಗಿಂತಲೂ ಶ್ರೇಷ್ಠನು, ಅಂತಹ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ನಿರಾಕಾರನು, ಸರ್ವಜ್ಞನು, ಸರ್ವಜ್ಞನು, ಪ್ರಣಿವಿಲ್ಲದವನು, ತೆಗಳಿಕೆಗೆ ಒಳಪಡದವನು, ಪ್ರಣವಿಲ್ಲದವನು, ತೆಗಳಿಕೆಗೆ ಒಳಪಡದವನು, ನರಗಳಿಲ್ಲದವನು, ಶುದ್ಧನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಯಥಾವತ್ತಾಗಿ ತಿಳಿಯಬೇಕು. ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಆ ಶ್ಲೋಕ ಯಾರು ಓದಿರ್ಲಿಲ್ಲ? ಲಕ್ಷ್ಮೀ ದೇವಿ ಮಾತಾಜಿ ಓದ್ತೀರಾ ಭಾವಾರ್ಥ? ಓದ್ಲ ಪ್ರಭುಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ. ದೇವೋತ್ತಮ ಪರಮಪುರುಷನ ದಿವ್ಯವೂ ನಿತ್ಯವೂ ಆದ ಸ್ವರೂಪದ ಈ ವಿವರಣೆಯು ಪರಮಪ್ರಭುವು ನಿರಾಕಾರನಲ್ಲ ಎಂಬುದನ್ನು ಸೂಚಿಸುತ್ತದೆ. ಅವನಿಗೆ ತನ್ನದೇ ಆದ ದಿವ್ಯ ರೂಪವಿದೆ. ಅದು ಲೌಕಿಕ ಜಗತ್ತಿನ ರೂಪದಂತೆ ಇಲ್ಲವೇ ಇಲ್ಲ. ಈ ಜಗತ್ತಿನ ಜೀವಿಗಳ ಸ್ವರೂಪಗಳು ಐಹಿಕ ಪ್ರಕೃತಿಯಲ್ಲಿ ಸಾಕಾರವಾಗಿವೆ ಮತ್ತು ಅವು ಯಾವುದೇ ಲೌಕಿಕ ಯಂತ್ರದಂತೆ ಕೆಲಸ ಮಾಡುತ್ತವೆ. ಭೌತ ದೇಹದಲ್ಲಿ ಅಂಗರಚನಾಶಾಸ್ತ್ರ ರೀತಿಯ ನರನಾಡಿಗಳು ಮೊದಲಾದವು ಇರಲೇಬೇಕು. ಆದರೆ ಪರಮಪ್ರಭುವಿನ ದಿವ್ಯ ದೇಹದಲ್ಲಿ ನರಗಳು ಇರುವುದಿಲ್ಲ. ಅವನು ನಿರಾಕಾರನಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಅವನ ದೇಹಕ್ಕೂ ಆತ್ಮಕ್ಕೂ ಏನೂ ಭೇದವಿಲ್ಲವೆಂದರ್ಥ. ಅವನು ನಮ್ಮಂತೆ ಪ್ರಕೃತಿ ನಿಯಮಾನುಸಾರ ದೇಹವನ್ನು ಪಡೆಯುವುದಿಲ್ಲ. ಸಾಕಾರ ಜೀವನದ ಐಹಿಕ ಕಲ್ಪನೆಯಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಮನಸ್ಸುಗಳಿಗಿಂತ ಆತ್ಮ ಬೇರೆ. ಆದರೆ ಪರಮಪ್ರಭುವು ಅಂತ ವಿಭಾಗೀಕೃತ ವ್ಯವಸ್ಥೆಗಿಂತ ಭಿನ್ನ. ಅವನ ದೇಹ ಮನಸ್ಸುಗಳ ನಡುವೆ ಭೇದವಿಲ್ಲ. ಅವನು ಪರಿಪೂರ್ಣನು. ಅವನ ಮನಸ್ಸು, ದೇಹ ಮತ್ತು ಸ್ವತಃ ಅವನು ಎಲ್ಲವೂ ಒಂದೇ. ಬ್ರಹ್ಮ ಸಂಹಿತೆಯಲ್ಲಿ ಪರಮಪ್ರಭುವಿನ ಇಂಥದೇ ಒಂದು ವಿವರಣೆ ಇದೆ. ಅಲ್ಲಿ ಅವನನ್ನು ಸಚ್ಚಿದಾನಂದ ವಿಗ್ರಹ ಎಂದು ವರ್ಣಿಸಲಾಗಿದೆ. ಅಂದರೆ ಅವನು ದಿವ್ಯವಾದ ಅಸ್ತಿತ್ವ, ಜ್ಞಾನ ಮತ್ತು ಆನಂದಗಳನ್ನು ಪೂರ್ತಿಯಾಗಿ ಉಳ್ಳ ನಿತ್ಯ ಸ್ವರೂಪಿ. ಅವನಿಗೆ ಸಂಪೂರ್ಣವಾಗಿ ಬೇರೆಯೇ ಆದ ಶರೀರವಿದೆ ಎಂದು ವೈದಿಕ ಸಾಹಿತ್ಯಗಳು ಸ್ಪಷ್ಟವಾಗಿ ಹೇಳುತ್ತವೆ. ಹೀಗಾಗಿ ಕೆಲವು ವೇಳೆ ಅವನನ್ನು ನಿರಾಕಾರನೆಂದು ವಿವರಿಸಲಾಗಿದೆ ಮತ್ತು ನಾವು ನೋಡಲು ಸಾಧ್ಯವಾಗುವಂತಹ ಆಕಾರವಿಲ್ಲ ಎಂದರ್ಥ. ಭಗವಂತನು ತನ್ನ ಶರೀರವಲ್ಲ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅವನು ತನ್ನ ಪ್ರತಿಯೊಂದು ಅಂಗದಿಂದಲೂ ಇತರ ಇಂದ್ರಿಯಗಳ ಕೆಲಸಗಳನ್ನು ಮಾಡಬಲ್ಲ ಎಂದು ಅದರಲ್ಲಿ ಹೇಳಿದೆ. ಅಂದರೆ ಭಗವಂತನು ತನ್ನ ಕೈಗಳಿಂದ ನಡೆಯಬಲ್ಲ, ಕಾಲುಗಳಿಂದ ವಸ್ತುಗಳನ್ನು ಸ್ವೀಕರಿಸಬಲ್ಲ, ಕೈಕಾಲುಗಳಿಂದ ನೋಡಬಲ್ಲ, ಕಣ್ಣುಗಳಿಂದ ತಿನ್ನಬಲ್ಲ ಎಂದರ್ಥ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ ಮುಂದುವರಿಸಿ.
ಭಗವಂತನಿಗೆ ನಮ್ಮಂತೆ ಕೈಗಳು ಕಾಲುಗಳು ಇಲ್ಲದಿದ್ದರೂ ಅವನಿಗೆ ಬೇರೆ ಬಗೆಯ ಕೈಗಳು, ಕಾಲುಗಳು ಹರೇ ಕೃಷ್ಣ ಇವೆ. ಮಾತಾಜಿ, ನಿಮ್ದು ಅವುಗಳಿಂದ ನೆಟ್ವರ್ಕ್ ಏನೋ ಅವನು ಪ್ರಾಬ್ಲಮ್ ನಾವು ಇದ್ದಂಗಿದೆ. ಓಡಬಲ್ಲ ಎಂದು ಶ್ರುತಿ ಮಂತ್ರದಲ್ಲಿ. ಹರೇ ನೆಟ್ವರ್ಕ್ ಕೃಷ್ಣ ಆಗ್ತಾ ಪ್ರಭುಜಿ, ಇದೆ ಇವಾಗ ಪ್ರಭು. ಕೇಳಿಸ. ಹರೇ ಈಗ ಕೇಳಿಸ್ತಾ ಇದೆ, ಓದಿ. ಭಗವಂತನಿಗೆ ನಮ್ಮಂತೆ ಕೈಗಳು ಕಾಲುಗಳು ಇಲ್ಲದಿದ್ದರೂ ಅವನಿಗೆ ಬೇರೆ ಬಗೆಯ ಕೈಗಳು ಕಾಲುಗಳು ಇವೆ. ಅವುಗಳಿಂದ ಅವನು ನಾವು ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಬಲ್ಲ ಮತ್ತು ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲ ಎಂದು ಶ್ರುತಿ ಮಂತ್ರಗಳಲ್ಲಿ ಹೇಳಿದೆ. ಈ ವಿಷಯಗಳನ್ನು ಈ 8ನೆಯ ಮಂತ್ರದಲ್ಲಿ ಶುಕ್ರಂ, ಸರ್ವಶಕ್ತ ಮೊದಲಾದ ಪದಗಳಿಂದ ಸ್ವೀಕರಿಸಿದೆ. 7ನೆಯ ಮಂತ್ರದಂತೆ ಭಗವಂತನನ್ನು ಸ್ಥಿರೀಕರಿಸಿದೆ. ಸಾರಿ ಪ್ರಭುಜಿ, ಮೊದಲಾದ ಸ್ಥಿರೀಕರಿಸಿದೆ. 7ನೆಯ ಮಂತ್ರದಂತೆ ಭಗವಂತನು ಸಾಕ್ಷಾತ್ಕಾರ ಮಾಡಿಕೊಂಡ ಆಚಾರ್ಯರಿಂದ ಸ್ಥಾಪಿತವಾದ ಭಗವಂತನ ಅರ್ಚಾ ವಿಗ್ರಹಕ್ಕೂ ಭಗವಂತನ ಮೂಲ ಸ್ವರೂಪಕ್ಕೂ ಭೇದವಿಲ್ಲ. ಭಗವಂತನ ಮೂಲ ರೂಪವೆಂದರೆ ಶ್ರೀಕೃಷ್ಣನದು. ಶ್ರೀಕೃಷ್ಣನೇ ತನ್ನನ್ನು ಬಲದೇವ, ರಾಮ, ನೃಸಿಂಹ, ವರಾಹ ಮೊದಲಾದ ಅಸಂಖ್ಯಾತ ರೂಪಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಇವೆಲ್ಲ ಒಬ್ಬನೇ ಭಗವಂತನ ರೂಪಗಳು. ಅದೇ ರೀತಿ ದೇವಸ್ಥಾನಗಳಲ್ಲಿ ಆರಾಧಿಸುವ ಅರ್ಚಾ ವಿಗ್ರಹವು ಭಗವಂತನ ವಿಸ್ತೃತ ರೂಪ. ಅರ್ಚಾ ವಿಗ್ರಹವನ್ನು ಅರ್ಚಿಸುವುದರಿಂದ ಮಾನವನು ಭಗವಂತನನ್ನು ಒಮ್ಮೆಲೆ ಸಮೀಪಿಸಬಹುದು ಮತ್ತು ಅವನು ತನ್ನ ಸರ್ವಶಕ್ತ ಬಲದಿಂದ ಭಕ್ತನ ಸೇವೆಯನ್ನು ಸ್ವೀಕರಿಸುತ್ತಾನೆ. ಭಗವಂತನ ಅರ್ಚಾ ವಿಗ್ರಹವು ಆಚಾರ್ಯರ ಕೋರಿಕೆಯ ಮೇರೆಗೆ ಅವತರಿಸುತ್ತದೆ. ಭಗವಂತನ ಸರ್ವಶಕ್ತ ಬಲದಿಂದ ಭಗವಂತನ ಮೂಲ ರೂಪದಲ್ಲಿ ವರ್ತಿಸುತ್ತದೆ. ಈಶೋಪನಿಷತ್ತಿನ ಅಥವಾ ಇತರ ಯಾವುದೇ ಶ್ರುತಿ ಮಂತ್ರಗಳ ಜ್ಞಾನವಿಲ್ಲದ ಮೂರ್ಖರು ಶುದ್ಧ ಭಕ್ತರಿಂದ ಅರ್ಚಿಸಲ್ಪಡುವ ಅರ್ಚಾ ವಿಗ್ರಹವು ಭೌತ ವಸ್ತುಗಳಿಂದ ಆದದ್ದು ಎಂದು ಭಾವಿಸುತ್ತಾರೆ. ಇದು ಭೌತ ರೂಪವೆಂದು ಮೂರ್ಖರ ಅಥವಾ ಕನಿಷ್ಠ ಅಧಿಕಾರಿಗಳ ಕಣ್ಣುಗಳು ಭಾವಿಸಬಹುದು. ಆದರೆ ಭಗವಂತನು ಸರ್ವಶಕ್ತನೂ ಸರ್ವಜ್ಞನೂ ಆದ್ದರಿಂದ ಭೌತ ವಸ್ತುವನ್ನು ಚೇತನವನ್ನು ಭೌತ ವಸ್ತುವನ್ನಾಗಿಯೂ ತನ್ನ ಮನಬಂದಂತೆ ಪರಿವರ್ತಿಸಬಲ್ಲನು ಎಂಬುದು ಅಂತ ಜನರಿಗೆ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ ಹರೇ ಓದ್ತೀರಾ? ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಓದ್ಲಾ ಮಾತಾಜಿ. ಪ್ರಭುಜಿ? ಓದಿ ಮಾತಾಜಿ. ಭಗವಂತನ ಇಹಲೋಕಕ್ಕೆ ಮನುಷ್ಯನನ್ನು ಅವತರಿಸಿ ಬಂದಿದ್ದರಿಂದ ಭಗವಂತನು ಭೌತ ಶರೀರ ಎಂದು ಭಾವಿಸುವವರ ಅಲ್ಪಮತಿಯನ್ನು ಒಂದು ನಿಮಿಷ ಪ್ರಭುಜಿ ಅಲ್ಪಮತಿಯನ್ನು ಪತಿತ ಸ್ಥಿತಿಯನ್ನು ಕಂಡು ಭಗವಂತನು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 11ರಿಂದ 12ನೇ ಶ್ಲೋಕದಲ್ಲಿ ಮರುಗುತ್ತಾನೆ. ಅಂತ ಅಲ್ಪಮತಿಗಳಿಗೆ ಭಗವಂತನು ಸರ್ವಶಕ್ತನೆಂಬುದು ಗೊತ್ತಿಲ್ಲ. ಹೀಗೆ ಭಗವಂತನು ಊಹಾಪೋಹ ಮಾಡುವವರ ಕಣ್ಣಿಗೆ ಪೂರ್ಣವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಒಬ್ಬನ ಶರಣಾಗತಿಗೆ ತಕ್ಕಂತೆ ಅವನು ಭಗವಂತನನ್ನು ಅರಿಯಬಹುದಾಗಿದೆ. ಜೀವಿಗಳ ಪತಿತ ಸ್ಥಿತಿಗೆ ಕಾರಣ ಅವರು ತಮಗೂ ಭಗವಂತನಿಗೂ ನಡುವೆ ಇರುವ ಸಂಬಂಧವನ್ನು ಮರೆತಿರುವುದು. ಶ್ಲೋಕ 11. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಶ್ಲೋಕ 12 ಓದ್ಬೇಕಾ ಪ್ರಭುಜಿ? ಓದಿ. ಮೋಘಾಶ ಮೋಹ ಕರ್ಮಣೋ ಮೋಹ ಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಃ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಓದ್ಲಾ ಗುರುಜಿ? ನಾನು ಓದ್ಲಮ್ಮ ಪ್ರಭುಜಿ. ಯಾರು ಓದ್ತೀರಾ? ಗೀತಾ ಮಾತಾಜಿನ? ಗುರುಜಿ. ಓದಿ ಮಾತಾಜಿ. ಈಶೋಪನಿಷತ್ ಮಂತ್ರ 8. ಭಗವಂತನು
ಅನಾದಿ ಕಾಲದಿಂದಲೂ ಜೀವಿಗೆ ವಸ್ತುಗಳನ್ನು ಒದಗಿಸುತ್ತಾ ಬಂದಿದ್ದಾನೆಂದು ಈ ಮಂತ್ರದಲ್ಲೂ ಇತರ ವೈದಿಕ ಮಂತ್ರಗಳಲ್ಲೂ ಸ್ಪಷ್ಟವಾಗಿ ಹೇಳಿದೆ. ಜೀವಿಯು ಯಾವುದೇ ಒಂದನ್ನು ಬಯಸುತ್ತಾನೋ, ಜೀವಿಯು ಬಯಸಿದ ವಸ್ತುವನ್ನು ಅವನ ಅರ್ಹತೆಗೆ ತಕ್ಕಂತೆ ಭಗವಂತನು ಒದಗಿಸುತ್ತಾನೆ. ಒಬ್ಬ ವ್ಯಕ್ತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕಾದರೆ ಅವನು ಅದಕ್ಕೆ ಬೇಕಾದ ಅರ್ಹತೆಗಳನ್ನು ಸಂಪಾದಿಸಿಕೊಳ್ಳುವುದು ಮಾತ್ರವಲ್ಲದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪದವಿಯನ್ನು ನೀಡುವ ಅಧಿಕಾರಿಯ ಮಂಜೂರಾತಿಯನ್ನು ಪಡೆಯಬೇಕು. ಆ ಹುದ್ದೆಯನ್ನು ಅಲಂಕರಿಸಲು ಬೇಕಾದ ಅರ್ಹತೆಗಳಿದ್ದರೆ ಮಾತ್ರ ಸಾಲದು, ಅದನ್ನು ಉನ್ನತ ಅಧಿಕಾರಿಯು ನೀಡಲೂ ಬೇಕಾಗುತ್ತದೆ. ಅದೇ ರೀತಿ ಭಗವಂತನು ಜೀವಿಗಳಿಗೆ ಅವರವರ ಅರ್ಹತೆಗಳಿಗೆ ತಕ್ಕಂತೆ ಸುಖವನ್ನು ನೀಡುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವುಗಳನ್ನು ಅವರವರ ಕರ್ಮಾನುಸಾರವಾಗಿ ನೀಡುತ್ತಾನೆ. ಪ್ರಶಸ್ತಿಗಳನ್ನು ಪಡೆಯಲು ಕೇವಲ ಅರ್ಹತೆಗಳಿದ್ದರೆ ಸಾಲದು, ದೇವರ ಕೃಪೆಯೂ ಇರಬೇಕು. ಸಾಮಾನ್ಯವಾಗಿ ಜೀವಿಗೆ ಭಗವಂತನಿಂದ ಏನನ್ನು ಕೇಳಬೇಕು ಎಂಬುದಾಗಲಿ ಯಾವ ಪದವಿ ಕೇಳಬೇಕು ಎಂಬುದಾಗಲಿ ಗೊತ್ತಿಲ್ಲ. ಆದರೆ ಜೀವಿಗೆ ತನ್ನ ಸಹಜ ಸ್ಥಿತಿಯ ಅರಿವಾದಾಗ ಅವನು ಭಗವಂತನ ದಿವ್ಯ ಪ್ರೇಮ ಸೇವೆ ಮಾಡಲು ಅವನ ದಿವ್ಯ ಸಾನ್ನಿಧ್ಯ ಬೇಕೆಂದು ಕೋರುತ್ತಾನೆ. ದುರಾದೃಷ್ಟವಶಾತ್ ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುವ ಜೀವಿಗಳು ಇತರ ಯಾವ ವಸ್ತುಗಳು ಬೇಕೆಂದು ಕೇಳುತ್ತಾರೋ ಅವರದು ವಕ್ರಬುದ್ಧಿ ಎಂದು ಭಗವದ್ಗೀತೆಯಲ್ಲಿ 2.4 ಹೇಳಲಾಗಿದೆ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರು ನಂದನ ಬಹುಶಾಖ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಅನುವಾದ: ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ. ಪ್ರೀತಿಯ ಕುರುನಂದನನೇ, ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಹರೇ ಕೃಷ್ಣ. ಆಧ್ಯಾತ್ಮಿಕ ಬುದ್ಧಿ ಒಂದೇ, ಆದರೆ ಲೌಕಿಕ ಬುದ್ಧಿ ಹಲವು. ಬಹಿರಂಗ ಶಕ್ತಿಯ ತಾತ್ಕಾಲಿಕ ಸೌಂದರ್ಯಗಳಿಂದ ಆಕರ್ಷಿತರಾದವರು ಜೀವನದ ನಿಜವಾದ ಗುರಿಯನ್ನು, ಅಂದರೆ ದೈವತ್ವಕ್ಕೆ ಮರಳುವುದನ್ನು, ವೈಕುಂಠ ತಲುಪುವುದನ್ನು ಮರೆಯುವರು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಇದನ್ನು ಮರೆತು ಮಾನವನು ನಾನಾ ಬಗೆಯ ಹಂಚಿಕೆಗಳು, ಯೋಜನೆಗಳಿಂದ ಏನೇನು ಮಾಡಲು ಪ್ರಯತ್ನಿಸುತ್ತಾನೆ. ಅದು ಚರ್ವಿತ ಚವರಣದಂತೆ. ಆದರೆ ಭಗವಂತನು ಎಷ್ಟು ಕರುಣಾಳು ಎಂದರೆ ಮರೆವಿನ ಜೀವಿಯನ್ನು ಇದೇ ರೀತಿಯಲ್ಲಿ ಅನಿರ್ಬಾಧಿತನಾಗಿ ಮುಂದುವರಿಯಲು ಬಿಡುತ್ತಾನೆ. ಜೀವಿಯೊಬ್ಬನು ನರಕಕ್ಕೆ ಹೋಗ ಬಯಸಿದರೆ ಭಗವಂತನು ಅದಕ್ಕೆ ಹೋಗಲು ಅಡ್ಡಿಯುಂಟು ಮಾಡುವುದಿಲ್ಲ. ಮತ್ತೆ ಅವನು ಮರಳಿ ದೈವತ್ವಕ್ಕೆ, ವೈಕುಂಠಕ್ಕೆ ಹೋಗ ಬಯಸಿದರೆ ಭಗವಂತನು ಸಹಾಯ ಮಾಡುತ್ತಾನೆ. ಭಗವಂತನನ್ನು ಇಲ್ಲಿ ಪರಿಭೂಹು, ಎಲ್ಲರಿಗಿಂತ ದೊಡ್ಡವನು ಎಂದು ಹೇಳಲಾಗಿದೆ. ಬೇರೆ ಯಾರೂ ಅವನಿಗಿಂತ ದೊಡ್ಡವರಲ್ಲ, ಅವನಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಇತರ ಜೀವಿಗಳನ್ನು ಇಲ್ಲಿ ಭಗವಂತನಿಂದ ವಸ್ತುಗಳನ್ನು ಕೇಳುವ ಭಿಕ್ಷುಕರು ಎಂದು ಹೇಳಲಾಗಿದೆ. ಭಗವಂತನು ಜೀವಿಗಳು ಬಯಸುವ ವಸ್ತುಗಳನ್ನು ಒದಗಿಸುತ್ತಾನೆ. ಜೀವಿಗಳು ಶಕ್ತಿಯಲ್ಲಿ ಸಮಾನಾಗಿದ್ದರೆ ಅಥವಾ ಸರ್ವಶಕ್ತರೋ ಸರ್ವಜ್ಞರೋ ಆಗಿದ್ದರೆ ಅವರು ಭಗವಂತನಿಂದ ಬೇಡುವ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಮೋಕ್ಷವೆಂಬುದು ಕೇಳುತ್ತಿರಲಿಲ್ಲ. ನಿಜವಾದ ಮೋಕ್ಷವೆಂದರೆ ದೈವತ್ವಕ್ಕೆ ಮರಳುವುದು. ನಿರಾವಾದಿಯ ಮೋಕ್ಷದ ಕಲ್ಪನೆ ಶುದ್ಧ ಸುಳ್ಳು. ಇಂದ್ರಿಯ ಸುಖಕ್ಕಾಗಿ ಬೇಡುವವನಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಬಂದು ತನ್ನ ಸಹಜ ಸ್ಥಿತಿಗೆ ಅರಿಯುವವರೆಗೂ ಶಾಶ್ವತವಾಗಿ ಮುಂದುವರಿಯುತ್ತದೆ. ಹರೇ ಕೃಷ್ಣ. ಮಾತಾಜಿ ಲಕ್ಷ್ಮೀ ಪ್ರಿಯ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ, ಓದ್ತೀನಿ. ಓದಿ ಮಾತಾಜಿ. ಈಶೋಪನಿಷತ್ ಮಂತ್ರ 8. ಪರಮಪ್ರಭುವು ಮಾತ್ರ ಸ್ವಸಂಪೂರ್ಣನು. ಶ್ರೀಕೃಷ್ಣನು 5000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅವತರಿಸಿದಾಗ ತನ್ನ ನಾನಾ ಕೆಲಸ ಕಾರ್ಯಗಳ ಮೂಲಕ ತಾನು ದೇವೋತ್ತಮ ಪರಮ ಪುರುಷನೆಂದು ತೋರಿಸಿದ. ಬಾಲ್ಯದಲ್ಲಿ ಅವನು ಅನೇಕ ಬಲಶಾಲಿಗಳಾದ ರಾಕ್ಷಸರನ್ನು ಕೊಂದನು. ಅವನು ಬಾಹ್ಯ ಪ್ರಯತ್ನದಿಂದ ಅಂಧಶಕ್ತಿಯನ್ನು ಪಡೆಯುವ ಪ್ರಶ್ನೆಯೇ ಇರಲಿಲ್ಲ. ಅವನು ತೂಕ ಎತ್ತುವುದನ್ನು ಅಭ್ಯಾಸ ಮಾಡದೆಯೇ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದನು. ಅವನು ಗೋಪಿಕಾ ಸ್ತ್ರೀಯರ ಜೊತೆ ಯಾವುದೇ ಸಾಮಾಜಿಕ ನಿರ್ಬಂಧಗಳಿಲ್ಲದೆ ಕಳಂಕಕ್ಕೊಳಗಾಗದೆ ರಾಸಕ್ರೀಡೆಯಾಡಿದನು. ಗೋಪಿಕಾ ಸ್ತ್ರೀಯರು ಅವನ ಬಳಿ ಕಾಮುಕ ಭಾವನೆಯಿಂದ ಬಂದರು. ಗೋಪಿಯರ ಮತ್ತು ಕೃಷ್ಣನ ನಡುವೆ ಇದ್ದ ಸಂಬಂಧವನ್ನು ನೈಷ್ಠಿಕ ಸನ್ಯಾಸಿಯೂ ನೇಮನಿಷ್ಠರೂ ಆದ ಭಗವಾನ್ ಚೈತನ್ಯರೇ ಪೂಜಿಸುತ್ತಾರೆ. ಈಶೋಪನಿಷತ್ ಭಗವಂತನನ್ನು ಶುದ್ಧಂ, ಪರಿಶುದ್ಧ ಮತ್ತು ಅಪಾಪವಿದ್ದ, ಪಾಪದ ಹೊಡೆತ ಇಲ್ಲದವನು, ಅಂದರೆ ಶುದ್ಧನು ಮತ್ತು
ಪ್ರದೋಷರಹಿತನು ಎಂದು ವಿವರಿಸುತ್ತದೆ. ಅವನು ರೋಗಾಣುರೋಧಕ ಎಂದರೆ ಅಶುದ್ಧ ವಸ್ತುವು ಕೂಡ ಅವನನ್ನು ಮುಟ್ಟುವುದರಿಂದ ಶುದ್ಧವಾಗುತ್ತದೆ ಎಂದರ್ಥ. ಅಪಾಪವಿದ್ಯ ಎಂಬುದು ಅವನ ಸಾನ್ನಿಧ್ಯದ ಶಕ್ತಿಯನ್ನು ಸೂಚಿಸುತ್ತದೆ. ಓದಿ ಮಾತಾಜಿ ಮುಂದುವರಿಸಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 9:30-31 ಭಕ್ತನಾದವನು ಆರಂಭದಲ್ಲಿ ಸುದುರಾಚಾರನಂತೆ, ನಡವಳಿಕೆ ಸರಿಯಾಗಿ ಇಲ್ಲದವನಂತೆ ಕಾಣಬಹುದು. ಅವನು ರುಜುಮಾರ್ಗದಲ್ಲಿರುವುದರಿಂದ ಅವನನ್ನು ಪರಿಶುದ್ಧನೆನ್ನು ಒಪ್ಪಿಕೊಳ್ಳಬೇಕು. ಶ್ಲೋಕ 30. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸ್ಥಿತೋ ಹಿ ಸಹ. ಅನುವಾದ: ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೋ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಇದು ಭಗವಂತನ ಸಂಪರ್ಕದಿಂದಾದದ್ದು. ಭಗವಂತನೂ ಸಹ ಅಪಾಪವಿದ್ದನು, ಏಕೆಂದರೆ ಪಾಪ ಅವನಿಗೆ ತಟ್ಟದು. ಅವನು ಪಾಪದಂತೆ ಕಾಣುವ ರೀತಿಯಲ್ಲಿ ವರ್ತಿಸಿದರೂ ಅವನ ಕೆಲಸಗಳೆಲ್ಲ ಸತ್ಕಾರ್ಯಗಳು. ಅವನಿಗೆ ಪಾಪ ತಟ್ಟುವ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ಅವನು ಪರಿಶುದ್ಧನು. ಅವನನ್ನು ಅನೇಕ ವೇಳೆ ಸೂರ್ಯನಿಗೆ ಹೋಲಿಸಲಾಗಿದೆ. ಸೂರ್ಯನು ಭೂಮಿಯ ಮೇಲೆ ಹೊಲಸಾದ ಸ್ಥಳಗಳಿಂದ ನೀರಿನಂಶವನ್ನು ಎಳೆದುಕೊಳ್ಳುತ್ತಾನೆ, ಆದರೂ ಅವನು ಶುದ್ಧನಾಗಿರುತ್ತಾನೆ. ವಾಸ್ತವವಾಗಿ ಅವನು ಹೊಲಸಾದ ವಸ್ತುಗಳನ್ನು ತನ್ನ ಶುದ್ಧೀಕರಣ ಶಕ್ತಿಯಿಂದ ಶುದ್ಧಿ ಮಾಡುತ್ತಾನೆ. ಭೌತ ವಸ್ತುವಾದ ಸೂರ್ಯನೇ ಅಷ್ಟು ಪ್ರಬಲನಾದರೆ ಸರ್ವಶಕ್ತನಾದ ಭಗವಂತನ ಪರಿಶುದ್ಧತೆ ಮತ್ತು ಬಲಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಇಲ್ಲಿಗೆ ಶ್ಲೋಕ 8 ಮುಗೀತು. ಡಿಸ್ಕಷನ್ ಮುಂದಿನ ವಾರ ಮಾಡೋಣ. ಅಟೆಂಡೆನ್ಸ್ ಲಿಂಕ್ ಕೊಡ್ಲಿಕ್ಕೆ ಮಾತಾಜಿ ಬಂದಿಲ್ಲ ಅಲ್ಲ? ಸರಿ, ನಾನೇ ಕೊಡ್ತೇನೆ. 1 ನಿಮಿಷ ಇರಿ. ಎಲ್ರಿಗೂ ಅಟೆಂಡೆನ್ಸ್ ಹಾಕಿ, ಎಲ್ಲ ಅಟೆಂಡೆನ್ಸ್ ಲಿಂಕ್ ಕೊಟ್ಟಿದ್ದೇನೆ. ಕಾಣಿಸ್ತಾ ಇದೆ ಅಟೆಂಡೆನ್ಸ್ ಲಿಂಕ್? ಗುರುಜಿ. ಎಲ್ರು ಅಟೆಂಡೆನ್ಸ್ ಹಾಕಿ. ಡೇಟ್ ಇರ್ಲಿಲ್ಲ ಪ್ರಭು ಚೈತ್ರದಲ್ಲಿ. ಡೇಟ್ ಇರ್ಲಿಲ್ವಾ? ಇರ್ಲಿಲ್ಲ.
ನಾನು ಹೊಸ ಲಿಂಕ್ ಕೊಟ್ಟಿದ್ದಾರೆ ಮಾತಾಜಿ ಬಿಡಿ. ಹಾಗಾದ್ರೆ ನೀವು ಹಾಕಿದ್ರೆ ಡೇಟ್ ಅಂತಾನೆ ಸೆಲೆಕ್ಟ್ ಆಗತ್ತೆ. ಇವತ್ತು ಹಾಕಿದಿರಲ್ವಾ, ಸಿಸ್ಟಮ್ ಇಂದನೇ ಡೇಟ್ ತಗೊಳುತ್ತೆ. ಡೇಟ್ ಮೇಲ್ ಐಡಿ ಇರ್ಲಿಲ್ಲ, ಸಿಸ್ಟಮ್ ಇಂದನೇ ಡೇಟ್ ತಗೊಳುತ್ತೆ. ಮೇಲ್ ಐಡಿ ಇರ್ಲಿಲ್ಲ. ಮೇಲ್ ಐಡಿ ಇಲ್ಲ ಅಲ್ಲ, ಹ್ಮ್ ಬರೀ ನಿಮ್ ಹೆಸರಿದೆ, ಫೋನ್ ನಂಬರ್ ಇದೆ ಅಷ್ಟೇ. ಅಷ್ಟೇ. ಹೌದು ಪ್ರಭುಜಿ. ಸಿಟಿ ಡಿಸ್ಟ್ರಿಕ್ಟ್ ಏನೇನೋ ಇದೆಯಲ್ಲ, ಅಟೆಂಡೆಂಟ್ ಇದೆ. ಪ್ರೆಸೆಂಟ್ ಇದೆ. ಸೊ ಇದು ಈ ಹೊಸ ಲಿಂಕ್ ಕೊಟ್ಟಿದ್ದಾರೆ. ಸೊ ಈ ಹೊಸ ಲಿಂಕ್ ಯೂಸ್ ಮಾಡ್ಕೊಳ್ಳೋಣ. ಎಲ್ರದ್ದು ಅಟೆಂಡೆನ್ಸ್ ಆಯ್ತಾ? ಆಯ್ತು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು. ಕೃಷ್ಣ. ಆಯ್ತು ಪ್ರಭುಜಿ. ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಷ್ಣ, ಕೃಪಾ ಧನ್ಯವಾದ. ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇದರ ತರಗತಿಗೆ ಬಂದಿದ್ದಕ್ಕೆ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು ಪ್ರಭುಜಿ. 9:30 ಟೈಮ್ ಸರಿ ಇದೆ ಅಲ್ಲ ಎಲ್ರಿಗೂ? ಸರಿಗಿದೆ ಹೌದು ಪ್ರಭುಜಿ. ಓಕೆ, ಹೌದು. 9:30ಗೆ ಕಂಟಿನ್ಯೂ ಮಾಡೋಣ ಹಾಗಾದ್ರೆ. ಓಕೆ. ಹಾ